ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಕರಾವಳಿ ಭಾಗ ಜೊತೆಗೆ ನಮ್ಮ ಕರಾವಳಿ ಭಾಗದ ಅತ್ಯಂತ ಪರಮ ಪವಿತ್ರ ಪುಣ್ಯ ಕ್ಷೇತ್ರವಾಗಿರುವಂತಹ ಉಡುಪಿಯ ಕೃಷ್ಣನೂರು ಕೃಷ್ಣ ಮಠ ತೆಗೆದುಕೊಂಡಿರುವಂತಹ ನಿರ್ಧಾರ, ಆ ಒಂದು ನಿರ್ಧಾರ ಇದೀಗ ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕಿದೆ. ಯಾಕಂದರೆ ಬಹಳಷ್ಟು ವರ್ಷಗಳಿಂದ ಇಂತಹ ಒಂದು ಡಿಸಿಷನ್, ಇಂತಹ ಒಂದು ನಿರ್ಧಾರ ಆಗಬೇಕಿತ್ತು ಅನ್ನುವಂಥದ್ದು ಆಸ್ತಿಕರ ಮಾತುಗಳು. ಯಾಕಂದರೆ ದೇವಸ್ಥಾನ ಅಂತ ಬಂದಾಗ ಅಲ್ಲಿ ಧನಾತ್ಮಕವಾಗಿರುವಂತಹ ಶಕ್ತಿಗಳು, ಚಿಂತನೆಗಳು, ಜೊತೆಗೆ ಅಲ್ಲಿ ಆ ರೀತಿಯ ಪರಿಸರ ಇರಬೇಕು ಅನ್ನುವಂತಹ ಮನಸ್ಥಿತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಾಲಯಗಳು ಅಂತ ಬಂದಾಗ ಅದು ಪ್ರವಾಸಿ ತಾಣವಾಗಿ ಬದಲಾಗ್ತಾ ಇದೆ, ಫೋಟೋಶೂಟ್ಗಳಿಗಾಗಿ ಬದಲಾಗ್ತಾ ಇದೆ, ಅಥವಾ ಮ್ಯೂಸಿಯಂ ರೀತಿಯಲ್ಲಿ ಬದಲಾಗ್ತಾ ಇದೆ. ಏನೋ ಒಂದು ಸಮಯ ಕಳಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನುವಂಥ ಆರೋಪಗಳ ನಡುವೆ ಉಡುಪಿಯ ಪರ್ಯಾಯ ಮಠ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಬಹಳಷ್ಟು ಚರ್ಚೆಗಳನ್ನ ಮಾತ್ರ ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ, ಮೆಚ್ಚುಗೆಗೆ ಪಾತ್ರವಾಗಿದೆ. ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು, ನಾನು ಉಡುಪಿ ಪರ್ಯಾಯ ಮಠ ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಬಂದಾಗ ಉಡುಪಿಯ ರಥಬೀದಿಯಲ್ಲಿ ಇನ್ನು ಮುಂದಕ್ಕೆ ಉಡುಪಿಯ ರಥಬೀದಿಯಲ್ಲಿ, ಉಡುಪಿಯ ಸುತ್ತಮುತ್ತ ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಇನ್ನು ಮುಂದೆ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ಗಳನ್ನು ಮಾಡುವಂತಿಲ್ಲ ಅನ್ನುವಂತಹ ಒಂದು ನಿರ್ಧಾರ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗುವಂತಹ ಸಂದರ್ಭಗಳಲ್ಲಿ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಅನ್ನುವಂತಹ ಒಂದು ಫೋಟೋಶೂಟ್ಗಳು ಸರ್ವೇ ಸಾಮಾನ್ಯವಾಗಿ ಹೋಗಿದೆ, ಎಲ್ಲ ಕಡೆಗಳಲ್ಲಿ ಇರುತ್ತೆ. ಇದೊಂದು ಫ್ಯಾಷನ್ ಆಗಿ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಜನರೇಷನಲ್ಲಿ ಹಾಸುಹೊಕ್ಕಾಗಿರುವಂತಹ ಒಂದು ವಿಚಾರ. ಆದರೆ ದೇವಾಲಯ ಅನ್ನುವಂತಹ ಪವಿತ್ರವಾಗಿರುವಂತಹ ಕ್ಷೇತ್ರಗಳಲ್ಲಿ, ಪವಿತ್ರವಾಗಿರುವಂತಹ ಜಾಗದಲ್ಲಿ, ಅಲ್ಲಿ ದೇವಸ್ಥಾನಕ್ಕೆ ಬರುವಂತಹವರು ಕೂಡ ಮುಜುಗರ ಪಟ್ಟುಕೊಳ್ಳುವಂತಹ ಅಸಭ್ಯವಾಗಿರುವಂತಹ ಫೋಟೋಶೂಟ್ಗಳನ್ನು ಮಾಡಿಕೊಂಡು, ಅಸಭ್ಯ ವರ್ತನೆಗಳನ್ನು ಮಾಡಿಕೊಂಡು ಈ ಒಂದು ವಿಚಾರ ಬಹಳಷ್ಟು ದಿನಗಳಿಂದ, ಬಹಳಷ್ಟು ಸಮಯಗಳಿಂದ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕಂದರೆ ದೇವಾಲಯಗಳಲ್ಲಿ ಇದಕ್ಕೆ ಪರ್ಮಿಷನ್ ನೀಡಬಾರ್ದು, ದೇವಾಲಯಗಳಿಗೆ ಬರುವಂತಹ ಭಕ್ತರಿಗೆ ಇದು ಇರುಸು ಮುರುಸು ತರುತ್ತೆ, ಅಲ್ಲಿರುವಂತಹ ಯತಿಗಳಿಗೆ ಇದು ಇರುಸು ಮುರುಸು ತರುತ್ತೆ, ಅಲ್ಲಿ ದೇವರ ಪೂಜೆ ಮಾಡುವವರಿಗೆ ಇದು ಇರುಸು ಮುರುಸು ತರುತ್ತೆ. ಹೀಗೆ ಬಹಳಷ್ಟು ಆರೋಪಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಉಡುಪಿ ಮಠ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಬಹಳಷ್ಟು ಪ್ರಶಂಸೆಗೆ, ಮೆಚ್ಚುಗೆಗೆ ಪಾತ್ರವಾಗಿದೆ. ಏನ್ ನಿರ್ಧಾರ, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಪ್ರೇಮ ಸಲ್ಲಾಪದ ಫೋಟೋಶೂಟ್. ಎಚ್ಚರ, ಪ್ರೇಮ ಸಲ್ಲಾಪದ ಫೋಟೋಶೂಟ್ಗಳಿಗೆ ಇನ್ನು ಮುಂದೆ ಅವಕಾಶ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮದುಮಗಳು, ಮದುಮಗ ಫೋಟೋಶೂಟ್ ಮಾಡಿಸಿಕೊಳ್ಳುತ್ತಿರುವುದು ಸಾಮಾನ್ಯ ಸಂಗತಿಯಾಗಿದೆ. ಅದಕ್ಕೋಸ್ಕರ ದೇವಸ್ಥಾನದ ಆವರಣ, ರಥಬೀದಿಗಳಲ್ಲಿ ಚಿತ್ರೀಕರಣ ಮಾಡುತ್ತಿದ್ದಾರೆ. ಆದರೆ ಪವಿತ್ರ ದೇಗುಲದ ಅಂಗಣದಲ್ಲಿ, ರಾಜಬೀದಿಗಳಲ್ಲಿ ಈ ರೀತಿ ತಮ್ಮ ಪ್ರೇಮ ಸಲ್ಲಾಪದ ವಿಡಿಯೋಗಳನ್ನು ಚಿತ್ರೀಕರಣ ಮಾಡುತ್ತಿರುವುದಕ್ಕೆ ಇದೀಗ ವಿರೋಧ ವ್ಯಕ್ತವಾಗಿದೆ. ಉಡುಪಿ ಶ್ರೀ ಕೃಷ್ಣ ರಥಬೀದಿಯಲ್ಲಿ ಫೋಟೋಶೂಟ್ಗೆ ಸಂಪೂರ್ಣ ನಿಷೇಧ. ದೇವಸ್ಥಾನಗಳು ಪವಿತ್ರ ಪುಣ್ಯಕ್ಷೇತ್ರಗಳಾಗಿವೆ. ಅಲ್ಲಿ ದಿನನಿತ್ಯ ಭಜನಾ ಕಾರ್ಯಕ್ರಮಗಳು, ಅಂಗಣದಲ್ಲಿ, ರಾಜಬೀದಿಗಳಲ್ಲಿ ಯತಿವರೇಣ್ಯರು, ಶ್ರೀಗಳು, ಭಕ್ತರು ಸಂಚಾರ ಮಾಡುವ ತಾಣಗಳಾಗಿವೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಫೋಟೋಶೂಟ್ ಮಾಡುವುದು ಸರಿಯಲ್ಲ ಎಂದು ಉಡುಪಿ ಮಠದ ಹಿರಿಯರೊಬ್ಬರು ವಿಡಿಯೋ ಮಾಡಿದ್ದಾರೆ. ಉಡುಪಿ ರಾಜಬೀದಿಯಲ್ಲಿ ಫೋಟೋಶೂಟ್ ಮಾಡಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ನೆಪದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಅಸಭ್ಯ ವರ್ತನೆ. ಫೋಟೋಶೂಟ್ ಮಾಡುವವರಿಗೆ ಪರ್ಯಾಯ ಮಠದಿಂದ ಎಚ್ಚರಿಕೆ. ಇನ್ನು ಮುಂದೆ ಕೃಷ್ಣ ಮಠ ರಥಬೀದಿಯಲ್ಲಿ ಫೋಟೋಶೂಟ್ ಮಾಡುವಂತಿಲ್ಲ, ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಅವಕಾಶ ಇಲ್ಲ ಎಂದು ಹೇಳಿದ್ದಾರೆ. ಬೆಳ್ಳಂಬೆಳಗ್ಗೆ ಮಠದ ಆವರಣದಲ್ಲಿ ಅಸಭ್ಯ ವರ್ತನೆ ಮಾಡುವವರ ವಿರುದ್ಧ ಪರ್ಯಾಯ ಪುತ್ತಿಗೆ ಮಠದಿಂದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಕೇರಳ, ಬೆಂಗಳೂರು ಕಡೆಯಿಂದ ಬರುವ ಫೋಟೋಗ್ರಾಫರ್ಸ್ಗಳು ಪಾರಂಪರಿಕ ಕಟ್ಟಡಗಳು, ಮಠ ಇರುವ ರಥಬೀದಿಯಲ್ಲಿ ಫೋಟೋಶೂಟ್ ನೆಪದಲ್ಲಿ ಪ್ರೇಮ ಸಲ್ಲಾಪದ ವಿಡಿಯೋಗಳನ್ನು ಸೆರೆ ಹಿಡಿಯುತ್ತಿದ್ದಾರೆ. ಆದ್ದರಿಂದ ಇಂತಹ ಮುಜುಗರದ ಸನ್ನಿವೇಶ ತಪ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದವರು ಹೇಳಿದ್ದಾರೆ.
ಆಗ್ತಾ ಇರುವಂತಹ ವಿಚಾರ. ಇನ್ನು ಮುಂದಕ್ಕೆ ಪ್ರೇಮ ಸಲ್ಲಾಪದ ಫೋಟೋಗಳು ಏನಿದೆ ಇನ್ನು ಉಡುಪಿ ಮಠದಲ್ಲಿ ಅಲ್ಲಿ ರಥಬೀದಿಯಲ್ಲಿ ಸುತ್ತಮುತ್ತ ತೆಗೆಯುವಂತಿಲ್ಲ. ಯಾಕಂದರೆ ಇಲ್ಲಿ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ಗಳು ಇನ್ನು ಮುಂದೆ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ ಉಡುಪಿಯಲ್ಲಿ. ಸೊ ಹಾಗಿದ್ದಾಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂತಹ ಪರ್ಯಾಯ ಮಠ ಜೊತೆಗೆ ಆ ಒಂದು ನಿರ್ಧಾರ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಸಮಯಗಳಿಂದ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಹಿಂದೂ ದೇವಾಲಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈ ಪಾರಂಪರಿಕ ಸ್ಥಳಗಳಿಗೆ ಬಹಳಷ್ಟು ಜನರು ಫೋಟೋಶೂಟ್ ಮಾಡಲಿಕ್ಕೆ ಬರ್ತಾರೆ. ಅಲ್ಲಿ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ಗಳು ಬರುತ್ತೆ. ಅದು ಅಸಭ್ಯವಾಗಿ ಅಸಹ್ಯ ರೀತಿಯಲ್ಲೂ ಕೂಡ ಬಹಳಷ್ಟು ಇರುತ್ತೆ, ತಾವುಗಳು ಕೂಡ ಗಮನಿಸಿದಿರಿ. ಸೊ ಹಾಗಿದ್ದಾಗ ಈ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ನಿರ್ಧಾರದ ಬಗ್ಗೆ ಪ್ರಶಂಸೆ ಜೊತೆಗೆ ಇನ್ನು ಮುಂದಕ್ಕೆ ಈ ಒಂದು ವಿಚಾರ ಬಹಳಷ್ಟು ದೇವಾಲಯಗಳಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಮಾತುಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದರೆ ಅಲ್ಲಿ ಹೋಗುವಾಗ ಒಂದು ಧನಾತ್ಮಕವಾಗಿ ಚಿಂತನೆ ಇರಬೇಕು, ಅದನ್ನು ಬಿಟ್ಟು ಈ ರೀತಿಯ ವಿಚಾರಗಳು ಇರಬಾರ್ದು, ಅಲ್ಲಿ ಅಸಭ್ಯ ವರ್ತನೆಗಳು ಇರಲೇಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂಥ ಈ ಒಂದು ನಿರ್ಧಾರದ ಬಗ್ಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳ ಜೊತೆ ನೇರವಾಗಿ ಮಾತನಾಡಬೇಕು. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಗೋಪಾಲ್ ಆಚಾರ್ ಅವರಿದ್ದಾರೆ. ಆತ್ಮೀಯಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನ ಇದರ ಡೈರೆಕ್ಟರ್ ಅಧ್ಯಕ್ಷರು ಡಾಕ್ಟರ್ ಬಿ ಗೋಪಾಲ್ ಆಚಾರ್ ಸರ್. ಆತ್ಮೀಯಗ್ರಂಥ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿತೋಷ್ ಆಚಾರ್ಯ ಅವರಿದ್ದಾರೆ, ಮಠದ ಪ್ರತಿನಿಧಿ. ಆತ್ಮೀಯಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಮಹಿತೋಷ್ ಆಚಾರ್ಯ ಅವರಿಗೆ. ನಮಸ್ತೆ ಸರ್. ಆತ್ಮೀಯಗ್ರಂಥ ಸ್ವಾಗತ ಸರ್. ಮಹಿತೋಷ್ ಅವರಿಗೆ ನಮಸ್ತೆ ಸರ್. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಗಣ್ಯ ವ್ಯಕ್ತಿ ಇದ್ದಾರೆ. ಎಸ್, ಪೂರ್ಣಿಮಾ ಸುರೇಶ್ ಅವರು, ವಿಶ್ವ ಹಿಂದೂ ಪರಿಷತ್. ಮೇಡಮ್ ಆತ್ಮೀಯಗ್ರಂಥ ಸ್ವಾಗತ ಪೂರ್ಣಿಮಾ ಸುರೇಶ್ ಅವರಿಗೆ. ನಮಸ್ತೆ ಮೇಡಮ್. ಎಸ್, ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ನಾನು ಏನ್ ವಿಚಾರ ಏನ್ ಕತೆ ಯಾತಕ್ಕೋಸ್ಕರ ಈ ನಿರ್ಧಾರವನ್ನ ಉಡುಪಿ ಮಠ ತೆಗೆದುಕೊಂಡಿದೆ ಇವೆಲ್ಲದರ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ತಾವುಗಳು ಪ್ರಮುಖವಾಗಿ ನಮ್ಮ ಸಾರ್ವಜನಿಕರು, ನಮ್ಮ ವೀಕ್ಷಕರು, ನಮ್ಮ ಜನರು ಪ್ರಮುಖವಾಗಿ ತಮ್ಗಳಿಗೆ ಬಿಟ್ಟಿರೋದು ತಾವುಗಳು ಏನು ಹೇಳ್ತೀರಿ ಈ ಒಂದು ನಿರ್ಧಾರದ ಬಗ್ಗೆ? ತಮ್ಮ ಅಭಿಪ್ರಾಯ ಏನು? ಅಂದರೆ ದೇವಾಲಯಗಳಲ್ಲಿ ಇನ್ನು ಮುಂದಕ್ಕೆ ಇಂತಹ ಫೋಟೋಶೂಟ್ಗಳು, ಅಸಭ್ಯವಾಗಿರುವಂಥ ಫೋಟೋಶೂಟ್ಗಳು ನಡೀತಾ ಇರುವಂಥ ಸಂದರ್ಭಗಳಲ್ಲಿ ತೆಗೆದುಕೊಂಡಿರುವಂಥ ಈ ನಿರ್ಧಾರದ ಬಗ್ಗೆ ಸರಿಯೋ ತಪ್ಪೋ ತಾವುಗಳೇನು ಹೇಳ್ತೀರಿ? ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಅದಕ್ಕೂ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಡಾಕ್ಟರ್ ಬಿ ಗೋಪಾಲ್ ಆಚಾರ್ ಸರ್. ಎಸ್ ಸರ್, ಈ ಒಂದು ನಿರ್ಧಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್. ಅಪವಿತ್ರ ಮಾಡದಿರಿ, ಯಾಕಂದ್ರೆ ಬಹಳಷ್ಟು ಸಮಯಗಳಿಂದ ವರ್ಷಗಳಿಂದ ಈ ಮಾತುಗಳು ಕೇಳಿ ಬರ್ತಾ ಇತ್ತು, ಇಂಥ ಒಂದು ನಿರ್ಧಾರ ಬೇಕಿತ್ತು ಅನ್ನುವಂಥದ್ದು. ಯಾಕಂದ್ರೆ ದೇವಾಲಯಗಳು ಈ ರೀತಿ ಮಾಡರ್ನೈಸೇಷನ್ ಆಗ್ತಾ ಇದೆ, ಫ್ಯಾಷನ್ ಆಗ್ತಾ ಇದೆ, ಅಥವಾ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ಗಳಲ್ಲಿ ಈ ರೀತಿ ಅಸಭ್ಯವಾಗಿ ವರ್ತನೆಗಳನ್ನು ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅನ್ನುವಂಥ ಮಾತುಗಳು. ತಮ್ಮ ಒಂದು ನಿರ್ಧಾರ ಫಸ್ಟ್ ರಿಯಾಕ್ಷನ್ ಸರ್. ನಮಸ್ಕಾರ. ಎಸ್ ಸರ್. ತುಂಬಾ ಒಳ್ಳೆಯ ಕಾರ್ಯಕ್ರಮವನ್ನ ನೀವು ಆಯೋಜಿಸಿದ್ದೀರಿ. ಎಸ್ ಸರ್. ನೀವೇ ಈಗ ತಿಳಿಸಿದ ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ವಿಶೇಷವಾಗಿ ಪವಿತ್ರ ತಾಣಗಳಲ್ಲಿ ಪ್ರೇಮ ಸಲ್ಲಾಪಗಳಿಗೆ ಅವಕಾಶ ಕೊಡಬಾರದು ಅಂತ ನೀವು ಕೆಳಕಡೆಗೆ ಮ್ಯಾಟರ್ ಹಾಕಿದ್ದೀರಿ. ಎಸ್, ವಾಸ್ತವಿಕವಾಗಿ ಈ ಪ್ರೇಮ ಸಲ್ಲಾಪಗಳು ಅಥವಾ ಹುಡುಗ ಹುಡುಗಿಯರ ಫೋಟೋದ್ದು ಇದು ಸಾರ್ವಜನಿಕವಾಗಿ ಅವರು ಶೂಟಿಂಗ್ ಮಾಡುವ ಅವಶ್ಯಕತೆ ಏನು? ಅದರಲ್ಲಿ ನೋಡಿ, ಒಂದು ದೇವಸ್ಥಾನ ಅಥವಾ ಅದರ ಪರಿಸರ, ಆಮೇಲೆ ಯತಿಗಳು, ಮಕ್ಕಳು, ವಿದ್ಯಾರ್ಥಿಗಳು, ಯಾತ್ರಾರ್ಥಿಗಳು ಅಥವಾ ಭಕ್ತರು ಎಲ್ಲ ಓಡಾಡುವಲ್ಲಿ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಹಾಗೆ ಅಥವಾ ಒಂದು ಪಾವಿತ್ರ್ಯತೆಗೆ ಧಕ್ಕೆ ತರುವ ವಾತಾವರಣವನ್ನ ಸೃಷ್ಟಿ ಮಾಡುವ ಹಾಗೆ ಈ ಒಂದು ಶೂಟಿಂಗ್ಗಳಿಗೆ ಈ ತಾಣ ಯಾಕೆ ಬೇಕು? ಅವರು ಇದನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಏನು? ಯಾವತ್ತೂ ಕೂಡ ಒಂದು ದೇವಸ್ಥಾನ ಅಂತ ಬರೋರು ಅನೇಕ ವಿಧವಾದಂತಹ ನೋವಿನಲ್ಲಿ, ಅನೇಕ ವಿಧವಾದಂತಹ ಸಮಸ್ಯೆಗಳಲ್ಲಿ ಬೆಂದು ಹೋಗಿರ್ತಾರೆ. ಒಂದು ನೆಮ್ಮದಿ ಬೇಕು ಅಂತ ಈ ತಾಣಕ್ಕೆ ಬರ್ತಾರೆ. ಅವರಿಗೆ ನೆಮ್ಮದಿ ಸಿಗುವಂತಹ ವಾತಾವರಣ ದೇವಸ್ಥಾನಗಳಲ್ಲಿ ಅದು ಇರ್ತದೆ. ಅವರು ಒಂದಿಷ್ಟು ಹೊತ್ತು ಅಲ್ಲಿ ಇದ್ದು ದೇವರ ಆರಾಧನೆ ಮಾಡಿ ಹೋಗ್ತಾರೆ. ಇಂತಹ ಪರಿಸರದಲ್ಲೂ ಕೂಡ ನಾವು ಆ ಪಾವಿತ್ರತೆಯನ್ನ ಹಾಳು ಮಾಡುವುದಾಗ್ಲಿ, ಅದನ್ನ ಒಂದು ವಿಕಾರಗೊಳಿಸುವುದಾಗ್ಲಿ, ಇದು ಎಷ್ಟೋ ಅಪಚಾರವಾಗ್ತದೆ. ಒಂದು ನಮ್ಮ ದೇಶದ ಪ್ರತಿಯೊಂದು ಒಂದು ವ್ಯವಸ್ಥೆಯನ್ನ ನೋಡ್ಬೇಕಾದ್ರೆ ಉದಾಹರಣೆ ನೋಡಿ, ಗಂಗಾ ನದಿಯ ದಡದಲ್ಲಿ ಒಂದು 10 ಜನ ಯಾತ್ರಾರ್ಥಿಗಳು ನಾನು ಹೋದಾಗ ಗಮನಿಸಿದ್ದು, ಅವರು ಸ್ನಾನವನ್ನ ಮಾಡಿ ಅವರ ಬಟ್ಟೆ ಒಗಿತಾ ಇದ್ದಾರೆ. ಆ ಬಟ್ಟೆಯ ಬುರುಗು, ರಾಶಿ ರಾಶಿ ಬುರುಗು ಈ ಕೆಂಗೇರಿ ನದಿಯಲ್ಲಿ ಹೋದ ಹಾಗೆ ಹೋಗ್ತಾ ಇತ್ತು. ಸ್ವಲ್ಪ ದೂರದಲ್ಲಿದ್ದ ಸಾಧು ಬಂದು ಕೇಳ್ತಾನೆ, ನೀವ್ ಎಲ್ಲಿಂದ ಬಂದಿರಿ ಅಂತ. ಅವ್ರು ಹೇಳಿದ್ರು ಇಂಥ ಊರಿಂದ ಬಂದಿವಿ ಅಂತ. ನಿಮ್ ಊರಲ್ಲಿ ನೀರಿಲ್ವಾ ಕೇಳ್ತಾರೆ.
ಅಲ್ಲಿ ಯಾಕೆ ಅಂತ ಕೇಳಿದ್ರು. ಅಲ್ಲ, ಬಟ್ಟೆ ಒಗಿಲಿಕ್ಕಲ್ಲ ಈ ನದಿ ಇರೋದು. ನೀವು ಸ್ನಾನ ಮಾಡಿ ದೇಹದ ಕೊಳೆಯನ್ನ ತೆಗೆದುಕೊಳ್ಳಿ, ಮನಸ್ಸು ಶುದ್ಧ ಮಾಡಿಕೊಳ್ಳಿ. ನಿಮ್ಮ ಇಡೀ ಊರಿನ ಬಟ್ಟೆ ಎಲ್ಲ ಒಗೆದು ಹಾಳು ಮಾಡಬೇಡಿ, ನದಿಯ ಪಾವಿತ್ರ್ಯತೆ ಉಳಿಸಿ ಅಂತ ಹೇಳ್ತಾರೆ. ಪ್ರತಿಯೊಂದು ಸ್ಥಳಗಳಲ್ಲಿ ನಾವು ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಶಿಸ್ತಿನ ಸಿಪಾಯಿಗಳಾಗಿ ಒಂದು ಸ್ಥಳಕ್ಕೆ ಹೋಗ್ಬೇಕು. ಆ ಸ್ಥಳದ ಒಂದು ನಿಯಮ, ಆ ಸ್ಥಳದ ಒಂದು ಗೌರವ, ಅದನ್ನ ಮೊದಲು ಸ್ಟಡಿ ಮಾಡಿ ಅದಕ್ಕೆ ತಲೆ ಬಾಗಿದ್ರೆ ಅವನು ಒಬ್ಬ ಸಭ್ಯ ವ್ಯಕ್ತಿ ಆಗ್ತಾನೆ. ಅದನ್ನ ಮೀರಿ ನಾವು ನಮ್ಮದೇ ಆದ ಸ್ವಾರ್ಥದ ವೈಭವ ಮಾಡ್ತಾ ಹೋಗ್ತಾ ಇದ್ರೆ ಅಸಭ್ಯತೆಯನ್ನ ನಾವು ತೋರಿಸಿದ ಹಾಗೆ. ದೇವಸ್ಥಾನದ ರಥದ ಮುಂದೆ ನಿಂತು ಸಲಾಪಗಳನ್ನ ಮಾಡುದು, ಅಥವಾ ದೇವಸ್ಥಾನದ ಮುಖದ್ವಾರದಲ್ಲಿ ನಿಲ್ಲೋದು, ಇನ್ನು ಯಾವ್ಯಾವ್ದೋ ಆಂಗಲ್ಗಳು ದೇವಸ್ಥಾನದ ಆ ಭಾಗಗಳು ಸಿಕ್ಕಿದ್ರೆ ಆ ಮಾರ್ಗದಲ್ಲಿ ಹೋಗುವಂತಹ ಒಬ್ಬ ಸಭ್ಯ ವರ್ಗಕ್ಕೆ ಮಕ್ಕಳಿರಬಹುದು, ಅವರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಬಹುದು ಹೇಳಿ. ಈ ದೃಷ್ಟಿಯಿಂದ ನಾವು ಎಚ್ಚರಿಕೆಯಲ್ಲಿ ಒಂದು ನಿಯಮ ಅಂತ ಮಾಡದಿದ್ರೆ ಇದು ಎಲ್ಲವೂ ಕೂಡ ಬಹಳ ಅವ್ಯವಸ್ಥೆಗೆ ಕಾರಣವಾಗ್ತದೆ. ಆದ್ದರಿಂದ ಎಲ್ಲ ಸಮಾಜದ ಎಲ್ಲರೂ ಕೂಡ, ಇದು ನಮ್ಮ ದೇಶದ ಒಂದು ಘನತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಯಾ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಸಂರಕ್ಷಣೆ ಮಾಡದಿದ್ರೆ ಮುಂದೆ ನಾವೇ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನ ಕಳೆಯುವ ಪಾಪದಲ್ಲಿ ನಾವು ಗುರಿಯಾಗಿ ಹೋಗ್ತೀವಿ. ಈ ಕಳಕಳಿ ಎಲ್ಲರಲ್ಲೂ ಇರಬೇಕು ಅಂತಂಬುವ ಉದ್ದೇಶ ಪರ್ಯಾಯ ಪೀಠಾಧೀಶರಾದ ಪರಮ ಪೂಜ್ಯ ಸುವರ್ಣೇಂದ್ರ ತೀರ್ಥ ಶ್ರೀಪಾದಂಗಳವರದು. ಅದರಿಂದ ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಇದು ಕೇವಲ ಉಡುಪಿದಲ್ಲ, ಇದು ಕೇವಲ ಉಡುಪಿಗೆ ಇರುವ ಸಮಸ್ಯೆ ಅಲ್ಲ. ತಿರುಮಲ ದೇವಸ್ಥಾನದಲ್ಲಿ ರಥಬೀದಿಗೆ ಒಂದು ವಿಶೇಷ ನಿಯಮ ಮಾಡಿದ್ದಾರೆ. ನಡೆದ ಒಂದು ಘಟನೆ ಹೇಳ್ತೇನೆ. ಹೋದ ತಿಂಗಳು ಶಾಸಕರ ಸಂಬಂಧಿಗಳು ಇದೇ ರೀತಿಯಲ್ಲಿ ರಥಬೀದಿಯಲ್ಲಿ ಶೂಟಿಂಗ್ ಮಾಡಿದಾಗ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ದೇವಸ್ಥಾನ ಅಷ್ಟು ನಿಯಮವನ್ನ ಮಾಡಿದೆ. ಹಾಗಾಗಿ ಪ್ರತಿಯೊಬ್ಬ ದೇವಸ್ಥಾನ, ಇದು ಗ್ರಾಮೀಣ ಭಾಗ ಆಗಿರ್ಲಿ ಯಾವುದೇ ಆಗ್ಲಿ, ಒಂದು ದೇವಸ್ಥಾನದ ಪಾವಿತ್ರ್ಯತೆಯ ರಕ್ಷಣೆಯಲ್ಲಿ ಎಲ್ಲರೂ ಕೂಡ ನಾವು ಕೈ ಜೋಡಿಸಿದ್ರೆ ನಮಗೂ ಕೂಡ ಕ್ಷೇಮ, ಪರಿಸರವೂ ಕೂಡ ಉತ್ತಮವಾಗ್ತದೆ ಅಂತ ನನ್ನ ಕಳಕಳಿ. ಓಕೆ ಓಕೆ, ಎಸ್ ಸರ್, ಒಳ್ಳೆ ಮಾತು. ಇಲ್ಲ, ಗೋಪಾಲ್ ಸರ್ ಒಂದು ಪಾಯಿಂಟ್ ಅನ್ನು ರೈಸ್ ಮಾಡಿದ್ರು. ದೇವಾಲಯಗಳನ್ನ ಹುಡುಕಿಕೊಂಡು ಬರುವಂತದ್ದು ಯಾಕೆ ಈ ಪ್ರೀ ವೆಡ್ಡಿಂಗ್ ಅಂಡ್ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ಗಳಿಗೆ? ಎಸ್, ಇದೊಂದು ನಿಜವಾಗ್ಲೂ ಒಂದು ಸುದ್ದಿ. ಯಾಕಂತ ಬಂದಾಗ ಮಾಡಿ ತಮ್ಗಳ ಒಂದು ಏನು ಸ್ವಾತಂತ್ರ್ಯ ಮಾಡ್ಬೋದು, ತಾವುಗಳು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಬೋದು. ಆದರೆ ವೈ ದೇವಾಲಯಗಳನ್ನು ಹುಡುಕಿಕೊಂಡು ಬರುವಂಥದ್ದು? ಅಲ್ಲಿ ರಥ ಬೀದಿಗಳಲ್ಲಿ, ರಥದ ಸುತ್ತಮುತ್ತ ಅಥವಾ ಗೋಪುರಗಳು ಕಾಣುವಂತಹ ಸಂದರ್ಭಗಳಲ್ಲಿ ಅಲ್ಲಿ ತೆಗೆಯುವಂಥ ಅವಶ್ಯಕತೆಗಳೇ ಏನಿದೆ ಅನ್ನುವಂಥ ವಿಚಾರವನ್ನು ಹೇಳಿರುವಂಥದ್ದು. ಎಸ್, ಇದು ಒಂದು ಮನಸ್ಥಿತಿ. ನಾನು ಬರ್ತೇನೆ, ಈ ಒಂದು ವಿಚಾರದ ಬಗ್ಗೆ ನಾನು ಮುಂದಕ್ಕೆ ಮಾತಾಡ್ತೀನಿ. ಎಸ್ ಸರ್, ಮಹಿತೋಷ್ ಆಚಾರ್ಯ ಸರ್. ಎಸ್ ಸರ್, ಫಸ್ಟ್ ಎಕ್ಷನ್ ಸರ್, ಈ ಒಂದು ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ ಸರ್? ನಮಸ್ತೆ. ಎಸ್ ಸರ್, ಈಗ ಗೋಪಾಲಾಚಾರ್ಯರು ಬಹಳ ಸುಂದರವಾಗಿ ವಿವರಣೆ ನೀಡಿದ್ದಾರೆ. ಶ್ರೀಕೃಷ್ಣ ಮಠದ ಪ್ರಕಟಣೆಯನ್ನು ಕೂಡ ಅಧಿಕೃತವಾಗಿ ಗೋಪಾಲಾಚಾರ್ಯರೇ ನೀಡಿರುವಂತದ್ದು. ಇದನ್ನ ಸ್ವತಃ ಪರ್ಯಾಯ ಶ್ರೀಪಾದರೇ ಒಮ್ಮೆ ಕೃಷ್ಣದೇವರ ಪೂಜೆಗೆ ತೆರಳುವಾಗ ಇಂತಹ ಘಟನೆ ನಡೆದದ್ದನ್ನ ಅವರು ಕಣ್ಣಾರೆ ಕಂಡಿದ್ದು ಕೂಡ, ತಕ್ಷಣ ಅವರು ಆದೇಶ ಮಾಡಿದ್ದು ಕೂಡ. ಈ ಹಿನ್ನೆಲೆಯಲ್ಲಿ ಏನಂತ ಹೇಳಿದ್ರೆ ಇದು ಅನೇಕ ರೀತಿಯಲ್ಲಿ ಆಗ್ತಾ ಇದೆ. ಇಲ್ಲಿ ಬರುವವರು ಈ ದೇವಸ್ಥಾನ ಅಂತ ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ ಅಂತಲ್ಲ. ಈಗ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪುಣ್ಯ ಪಾಪ ಅಂತ ಒಂದು ಎರಡು ವಿಚಾರ ಇದೆ. ಎರಡು ಕಣ್ಣಿಗೆ ಕಾಣುವಂತದ್ದಲ್ಲ. ಇದು ಏನಂದ್ರೆ ಸಂದರ್ಭ ಬಂದಾಗ ಅನುಭವಕ್ಕೆ ಬರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾವು ದೇವಸ್ಥಾನಕ್ಕೆ ಬರುವಾಗ ದೇವರ ವಿಚಾರಕ್ಕೆ ಯಾಕೆ ಬರ್ತೇವೆ? ಈಗಾಗಲೇ ಗೋಪಾಲಾಚಾರ್ಯ ಹೇಳಿದ ಹಾಗೆ ಪುಣ್ಯದ ಸಂಪಾದನೆಗೆ, ಪಾಪದ ನಿವಾರಣೆಗೆ ಬರುವಂತದ್ದು. ಕೃಷ್ಣನ ದರ್ಶನ ಮಾಡಿ ಪುಣ್ಯ ಸಂಪಾದನೆ ಆಗುವ ಮೂಲಕ, ಪಾಪ ನಿವಾರಣೆ ಆಗುವ ಮೂಲಕ ಪುಣ್ಯ ಸಂಪಾದನೆ ಆಗತ್ತೆ ಅಂತ ಅದು ಕ್ರಮ. ಇಲ್ಲಿ ಬಂದು ಫೋಟೋ ಶೂಟ್ ಮಾಡುದು, ಏನೋ ದೇವರ ಎದುರು ಕೈ ಮುಗಿದ್ರೆ ಅಂದ್ರೆ ಒಂದು ವಿಚಾರ ಬೇರೆ ಅಂತ ಹೇಳ್ಬಹುದಿತ್ತು ಏನು. ಇಲ್ಲಿ ಬಂದು ಅಸಭ್ಯವಾಗಿ ಕೃಷ್ಣನ ರಥದ ಒಂದು ಕೆಳಭಾಗದ ಮರದ ಇದರ ಮೇಲೆ ನಿಲ್ಲುವುದು, ಅಲ್ಲಿ ಅಸಹ್ಯವಾಗಿ ಎಲ್ಲ ವರ್ತಿಸುವಂತದ್ದು, ಅದನ್ನ ಫೋಟೋಗ್ರಾಫರ್ಗಳು ಇನ್ಸ್ಟ್ರಕ್ಟ್ ಮಾಡುವಂತದ್ದು ಇತ್ಯಾದಿಗಳೆಲ್ಲ ಅಲ್ಲಿ ನಡೆದಿದೆ. ಇದು ಅತ್ಯಂತ ಖಂಡನೀಯ ವಿಚಾರ ಅಲ್ವಾ? ಈಗ ನಾವು ದೇವಸ್ಥಾನಕ್ಕೆ ಯಾಕೆ ಬರ್ತೇವೆ? ಏನೋ ಒಂದು ಪಾಸಿಟಿವ್ ಆಗ್ಬೇಕಂತ ಬರ್ತೇವೆ. ಅದಕ್ಕೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ಮಾತು ಶುದ್ಧವಾಗಿರ್ಬೇಕು, ನಮ್ಮ ದೇಹ ಶುದ್ಧವಾಗಿರ್ಬೇಕು. ದೇವರ ದರ್ಶನವನ್ನ ಮಾಡಿದಾಗ ಏನೋ ಒಂದು ಸಾಧನೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಬರ್ತೇವೆ. ಸಾಧನೆ ಅಂದ್ರೆ ಆಧ್ಯಾತ್ಮಕ್ಕೆ ಸಾಧನೆ ಆಗ್ಬೇಕು ಅಂತ ಬರ್ತೇವೆ.
ನಾವ್ ಇಲ್ಲಿ ಬಂದು ಕೂಡ ಪಬ್ಬಿನ ವಾತಾವರಣವೋ ಅಥವಾ ಬೀಚ್ ಅಲ್ಲಿ ನಡೀತದೆ ಆ ವಾತಾವರಣವನ್ನೇ ನಾವು ಇಲ್ಲಿ ನೋಡುದಾದ್ರೆ ಅಲ್ಲಿಗೆ ಹೋಗ್ಬೋದಲ್ಲ, ದೇವಸ್ಥಾನಕ್ಕೆ ಯಾಕೆ ಬರ್ತೇವೆ ನಾವು? ಕರೆಕ್ಟ್ ಕರೆಕ್ಟ್. ಈಗ ನಾವಿಲ್ಲಿ ಯಾರು ತಪಸ್ವಿಗಳು ಯೋಗಿಗಳು ಯಾರು ಇಲ್ಲ. ನಾವು ನೋಡಬಾರ್ದನ್ನ ನೋಡಿದ್ರೆ ನಮಗೂ ವಿಚಲಿತ ಆಗೇ ಆಗ್ತದೆ. ಅದನ್ನ ಪ್ರಯತ್ನದಿಂದ ಅಭ್ಯಾಸೇನ ಚ ಕೌಂತೆಯ ವೈರಾಗ್ಯೇಣ ಗಕ್ಷ್ಯತೆ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನ ಹೇಳ್ತಾನೆ ಬಹಳ ಮನಸ್ಸು ಚಂಚಲ, ಏನ್ ಮಾಡುದು, ನಾನು ಹೇಳಿದ್ ಕೇಳ್ತಾ ಇಲ್ಲ ಅಂತ, ಅಭ್ಯಾಸ ಮಾಡ್ಬೇಕು ನೀನು ಅಂತ ಹೇಳ್ತಾನೆ ಕೃಷ್ಣ. ಅಭ್ಯಾಸ ಹೇಗ್ ಮಾಡುದು? ಸಂತೆಯಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಲಿಕ್ಕೆ ಆಗತ್ತಾ? ದೇವಸ್ಥಾನದಲ್ಲಿ ಕೂತೆ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ಕರೆಕ್ಟ್. ಓಕೆ. ದೇವಸ್ಥಾನದಲ್ಲಿ ಸಂತೆ ಆದ್ರೆ ಇದನ್ನಷ್ಟಕ್ಕ ಈ ಹಿನ್ನೆಲೆಯಲ್ಲಿ ಅಷ್ಟೇ ದೇವಸ್ಥಾನಕ್ಕೆ ಒಂದು ರಿಸ್ಟ್ರಿಕ್ಷನ್ ಬೇಕು, ಧಾರ್ಮಿಕ ವಾತಾವರಣ ಇರಬೇಕು. ಪಬ್ಬಲ್ಲಿ ಹಾಕುವ ಹಾಡುಗಳನ್ನ ದೇವಸ್ಥಾನದಲ್ಲಿ ಯಾಕೆ ಹಾಕಬಾರ್ದು? ಸ್ವಾತಂತ್ರ್ಯ ಇಲ್ವಾ? ಅದೇನ್ ತಪ್ಪ? ಅವ್ರು ಹೊಟ್ಟೆ ತಿನ್ನೋದಿಲ್ಲ, ಅವ್ರು ಊಟ ಮಾಡುದಿಲ್ಲ ಅಂತೆಲ್ಲ ವಾದ ಮಾಡ್ಬೋದು. ದೇವಸ್ಥಾನ ಇರುವುದು ಯಾಕೆ? ಇದೆಲ್ಲವನ್ನು ನಾವು ನೋಡಿದಾಗ ಫೋಟೋಶೂಟಿನ ಹಿನ್ನೆಲೆಯಲ್ಲಿ ಅವ್ರು ಮಾಡ್ತಾ ಇರೋದು ಏನು? ಹೀಗೆ ಇದು ಮುಂದೆ 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 ಹೋಗುತ್ತೆ ಬೆಳೆಸ್ತಾ ಹೋದ್ರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪೂಜ್ಯ ಶ್ರೀಪಾದರ ಶ್ರೀಮಠದಿಂದ ಆದೇಶವನ್ನು ಹೊರಡಿಸಿದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಈಗ ಪೂಜ್ಯರೇ ಸ್ವತಃ ಹೇಳಿದ್ದಾರೆ ಈ ರೀತಿ ಆಗ್ತಾ ಇದೆ, ಇದು ಸರಿ ಅಲ್ಲ ಅನ್ನುವಂಥದ್ದು. ಅಂದ್ರೆ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಬರುತ್ತೆ. ಯಾಕಂದ್ರೆ ಒಂದ್ ಕಡೆ ಇದೇ ರೀತಿ ಮುಂದುವರಿದೆ, ಇದು ಜಾಸ್ತಿ ಆಗುತ್ತೆ ಬಹುಶಃ, ಅಲ್ವಾ ಸರ್? ಖಂಡಿತ ಇದಕ್ಕೆ ಲಿಮಿಟೇಷನ್ ಇಲ್ಲ. ಈಗ ಫೋಟೋಶೂಟ್ ಇತಿಹಾಸ ನೋಡಿ ನೀವು. ಫೋಟೋಶೂಟ್ ಇತ್ತ, ಫೋಟೋಗ್ರಫಿ ಇದ್ದಾಗೆಲ್ಲ ಫೋಟೋಶೂಟ್ ಇರ್ಲಿಲ್ಲ. ಆಗ್ಲಿ, ಮದುವೆ ಆದ ಮೇಲೆ ಫೋಟೋಗ್ರಫಿ ಇತ್ತು, ಮದುವೆ ಮೊದಲೇ ಶುರುವಾಗಿದೆ. ಹೌದು. ಓಕೆ, ಅದಕ್ಕೂ ಸ್ವಾತಂತ್ರ್ಯ ಕೊಡುವ. ಅದು ಅದಕ್ಕೆ ನಿಲ್ಲಿಲ್ಲ. ಮದುವೆ ಆದ ನಂತರ ಏನ್ ಮಾಡ್ತಾರ ಅದನ್ನೆಲ್ಲ ಮದುವೆ ಮೊದಲೇ ಮಾಡ್ತಾ ಇದ್ದಾರೆ ಈಗ. ಹೌದು. ಇದನ್ನೆಲ್ಲ ಯಾರು ಹೇಳುವಂತದ್ದು? ಅದ ಕೇಳಿದ್ರೆ ಗುಟ್ಟಲ್ಲಿ ನಡೆಯುವುದಿಲ್ವಾ ಅಂತ. ಗುಟ್ಟಲ್ಲಿ 1000 ನಡೀತದೆ, ಅದನ್ನ ಬೀದಿಲಿ ಮಾಡ್ತೇವಾ? ಕರೆಕ್ಟ್. ಸಾರ್ವಜನಿಕವಾಗಿ. ಹೌದು. ನಡಿಬಾರ್ದು ಅನ್ನೋದು ಹೇಳ್ಬೇಕಲ್ವಾ ನಾವು? ಫ್ಯಾಕ್ಟ್. ನಡಿಲಿ ಅಂತ ಹೇಳಲಿಕ್ಕಾಗತ್ತಾ? ನಿಜ ನಿಜ ನಿಜ. ಎಸ್. ಒಂದು ಲಿಮಿಟೇಷನ್ ಬೇಕಲ್ಲ. ನಮ್ಗೊಬ್ರು ಹೀಗೆ ಮಾಡಬೇಡಿ ಅಂತ ಹೇಳುವವರು ಬೇಕೇ ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾರಿಗಾದ್ರೂ ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ವಾ? ಎಸ್ ಸರ್, ಫ್ಯಾಕ್ಟ್. ಬರ್ತೇನೆ, ನಾನು ಮಾತಾಡ್ತೀನಿ. ಎಸ್ ಮೇಡಮ್, ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ ಪೂರ್ಣಿಮಾ ಸುರೇಶ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ತಾವೇನ್ ಹೇಳ್ತೀರಾ ಮೇಡಮ್ ಈ ಒಂದು ನಿರ್ಧಾರದ ಬಗ್ಗೆ? ಫಸ್ಟ್ ರಿಯಾಕ್ಷನ್. ಎಸ್ ಮೇಡಮ್. ಪರ್ಯಾಯ ಪೀಠದ ಆದೇಶ ಸರಿಯಾಗೇ ಇದೆ. ಯಾವಾಗ ಇದು ಬರೀ ಕೃಷ್ಣ ಮಠಕ್ಕೆ ಅಂತ ಅಲ್ಲ, ನಮ್ಮ ಕೇಂದ್ರಗಳಿಗೂ ಕೂಡ ಇದು ಅನ್ವಯ ಆಗ್ಬೇಕು ಅಂತ ನಾವು ಹೇಳುದು. ಯಾಕೆಂದ್ರೆ ಇದು ಶ್ರೀಕೃಷ್ಣ ಮಠ ಅಂತ ಹೇಳಿದ್ರೆ ಶ್ರೀಕೃಷ್ಣ ದೇವರನ್ನು ನೋಡ್ಲಿಕ್ಕೆ ಬರುವಂತವ್ರು ಇದು ಕೇವಲ ಪ್ರೇಕ್ಷಕ ಮಾತ್ರ ಅಲ್ಲ, ನಮ್ಮ ಶ್ರದ್ಧಾ ಕೇಂದ್ರ ಕೂಡ ಹೌದು. ಇಲ್ಲಿ ಬರುವುದರಿಂದ ದೇವನಾಮವನ್ನ ಸ್ಮರಣೆ ಮಾಡ್ತಾ ಬರುವಂತದ್ದು. ಹಾಗಿರೋ ವಿಚಲಿತರಾಗಿಸುವಂತಹ ಇಂತಹ ಈ ಫೋಟೋಶೂಟ್ ಎಲ್ಲ ಇದಕ್ಕೆ ಬೇಕಾದ ಸ್ಥಳಗಳು ಇದೆಯಲ್ಲ, ಬೀಚ್ ಇದೆ, ಬೇರೆ ಬೇಕಾದಷ್ಟು ಇದೆ ಜಾಗಗಳು. ಅಲ್ಲಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಇಂಥ ಫೋಟೋ ಮಾಡುವ ಅಗತ್ಯ ಏನಿದೆ ಅಂತ. ಅದು ಖಂಡಿತ ಇಲ್ಲಿ ಬರುವಂತ ಎಲ್ಲರಿಗೂ ಕೂಡ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ವಯಸ್ಸಿನವ್ರು ಇರ್ತಾರೆ, ವಯಸ್ಸಾದ ಜನರು ಬರ್ತಾರೆ. ಅವರೆಲ್ಲರಿಗೂ ಹರಿನಾಮವನ್ನ ಹೇಳ್ಕೊಂಡು ಬರುವಾಗ ಇದನ್ನ ನೋಡ್ಕೊಂಡು ಹೋಗ್ಬೇಕಾ ಅನ್ನೋದು ಅವರಿಗೂ ಕೂಡ, ನಾಗರಿಕನಿಗೂ ಅವನಿಗೆ ಅವನದೇ ಆದ ಜವಾಬ್ದಾರಿಗಳಿರ್ತವೆ. ಅವ್ರಿಗೂ ಬರುವಂತದಲ್ಲ, ಅದರ ಮೊದ್ಲೇ ಫೋಟೋಶೂಟ್ ಮಾಡ್ತಾರ, ಅವರಿಗೆ ಗೊತ್ತಾಗ್ಬೇಕು ಅವರ ಮಿತಿಗಳು, ಅವರ ಚೌಕ. ನಾವ್ ಎಲ್ಲಿ ಈ ತರದ ಫೋಟೋಶೂಟ್ ಮಾಡ್ಬೇಕು, ಎಲ್ಲಿ ಮಾಡಬಾರ್ದು ಅನ್ನುವಂಥದ್ದನ್ನ ಪ್ರತಿಯೊಬ್ಬ ನಾಗರಿಕ ಅವನಾಗಿ ಅರಿತುಕೊಳ್ಳೋದು ಒಳ್ಳೇದು ಅಂತ ಅಲ್ವಾ? ಫ್ಯಾಕ್ಟ್ ಫ್ಯಾಕ್ಟ್. ಎಸ್, ಇದು ಒಳ್ಳೆ ನಿರ್ಧಾರ ಅಂತ ಹೇಳ್ತೀರಿ ಮೇಡಮ್? ಒಳ್ಳೆ ನಿರ್ಧಾರ ಅಂತ ಹೇಳ್ತೀರಿ ತಾವು? ಖಂಡಿತವಾಗಿಯೂ ಒಳ್ಳೆ ನಿರ್ಧಾರ. ಇದು ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಎಲ್ಲಾ ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಕೂಡ ಇಂತಹ ಈ ಫೋಟೋಶೂಟ್ ಎಲ್ಲ ನಡಿಲೇಬಾರ್ದು. ಫೋಟೋಶೂಟ್ ಬೇಕಾದಷ್ಟು ಸ್ಥಳಗಳಿವೆ ಅಲ್ಲ, ಯಾಕೆ ಬೇಕು? ಓಕೆ ಓಕೆ. ಎಸ್ ಮೇಡಮ್, ಬರ್ತೀನಿ. ಜೊತೆಗೆ ಬಹಳಷ್ಟು ಜನರು ಅಂದ್ರೆ ಇದು ಎಸ್ ಅತಿಥಿಗಳ ಒಂದು ರಿಯಾಕ್ಷನ್, ಅವರ ಅಭಿಪ್ರಾಯ, ಜೊತೆಗೆ ಜನರು ಏನ್ ಹೇಳ್ತಾರೆ, ಸಾರ್ವಜನಿಕರು ಏನ್ ಹೇಳ್ತಾರೆ, ತಮ್ಮ ಅಭಿಪ್ರಾಯ ಏನು ಈ ಒಂದು ವಿಚಾರದ ಬಗ್ಗೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಶೇಖರ್ ಪೂಜಾರಿ ಅವರು. ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ ಏನು? ಸರ್, ಇದು ಕರಾವಳಿ ಭಾಗ ಅಂದ್ರ ಪವಿತ್ರ ಸ್ಥಳ. ಯಾಕಂದ್ರೆ ಇಲ್ಲಿಗೂ ಅಷ್ಟು ದೇವಾಲಯ ಯಾವ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಆದ್ರೆ ಕಂಡೀಷನ್ ಮಾಡಿದ್ರ ಎಲ್ಲ ದೇವಸ್ಥಾನದಲ್ಲಿ ಒಂದೇ ತರ ಮಾಡ್ಬೇಕು. ಒಂದು ವಿಷಯ, ಒಂದು ಸೀರಿಯಲ್ಗೆ ಆಗಲಿ ಸಿನಿಮಾಗೆ ಆಗಲಿ ಯಾವುದೇ ಅವಕಾಶ ಕೊಡಬಾರ್ದು. ಯಾಕೆಂದ್ರೆ ಸೀರಿಯಲ್ ಸಿನಿಮಾದಲ್ಲಿ ಕೊಡ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಮಾಡ್ತಾರೆ. ಈಗ ಯಾರಿಗೆ ಬರಬೇಡ ಅಂತ ದೇವಾಲಯದಲ್ಲಿ ಯಾರಿಗೆ ಇದನ್ನ ಮಾಡಕ್ಕೆ ಆಗುದಿಲ್ಲ ನಾವು.
ಕರೆಕ್ಟ್. ಸೀರಿಯಲ್ ಮಾಡಕ್ಕೆ ಕೊಡುದು ದೇವಸ್ಥಾನದಲ್ಲಿ, ಓಕೆ ಪಿಕ್ಚರ್ ಶೂಟಿಂಗ್ ಮಾಡಕ್ಕೆ ಕೊಡುದು ದೇವಸ್ಥಾನದಲ್ಲಿ, ಅಲ್ಲಿ ಉಟ್ಕೊಂಡು ಬರ್ತಾರೆ. ಓಕೆ ಓಕೆ ಎಸ್ ಓಕೆ. ನಾವು ಮಾಡದಾದ್ರೆ ಎಲ್ಲ ದೇವಸ್ಥಾನದಲ್ಲಿ ಉಂಡೆಂಗಿ ಅಂತ ತೆಗಿಬೇಕು. ಓಕೆ ಓಕೆ ಎಸ್ ಸರ್. ಈಗ ಕರೆಕ್ಟ್, ಅದು ಕರೆಕ್ಟ್. ಈಗ ಈ ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ತಾವು ಗಮನಿಸಿದಿರಿ, ದೇವಾಲಯಗಳ ಪರಿಸರಗಳಲ್ಲಿ ನೋಡಿದಿರಿ. ಇದು ಹೇಗೆ, ಇದು ಒಳ್ಳೇದಲ್ವಾ? ಈ ಒಂದು ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಒಳ್ಳೇದಂದ್ರ ಒಂದು ಕಾರಣ ಉಂಟು ಸರ್. ನೋಡಿ, ಮಾಡುದಾದ್ರೆ ಎಲ್ಲ ಕಡೆ ಮಾಡ್ಬೇಕಲ್ಲ ನಾವು. ಸರಿ, ಏನ್ ಗೊತ್ತಾ, ಓಕೆ ಕರೆಕ್ಟ್. ಈಗ ಎಲ್ಲ ಕಡೆ ಮಾಡ್ಬೇಕು, ಸರಿ. ನೋಡಿ, ಎಲ್ಲಾ ಕಡೆಗಳಲ್ಲಿ ಮಾಡೋಕೆ ಆ ದೇವಾಲಯದ ಆಡಳಿತ ಸಮಿತಿ, ಆ ಮಂಡಳಿಯವರು ಅವರೆಲ್ಲ ಒಪ್ಕೊಳ್ಬೇಕಾಗುತ್ತೆ. ಓಕೆ, ವಿಚಾರ ಇಷ್ಟೇ. ಒಂದು ಕಡೆ ನೋಡಿ, ಈಗ ಅದು ಸರ್ಕಾರ ಅಂಡರಲ್ಲಿ ಉಂಟಲ್ಲ ಉಡುಪಿ ಕೃಷ್ಣ ಮಠ, ಎಸ್ ಹೇಳಿ. ಹೌದಲ್ಲ? ಅವಾಗ ಈ ಸರ್ಕಾರ ಅಂಡರಲ್ಲಿ ಯಾವ ಯಾವ ದೇವಸ್ಥಾನ ಉಂಟು ಎಲ್ಲದಕ್ಕೆ ಮಾಡ್ಬೇಕು. ಓಕೆ, ಈಗ ಈ ಒಂದು ನಿರ್ಧಾರ ಒಳ್ಳೇದು. ಹಾಗಾದ್ರೆ ಇಲ್ಲಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವಂತದ್ದೆಲ್ಲ ಯಾವುದಿಲ್ಲ ಅಂತ ಹೇಳ್ತೀರಿ? ಮಾಡುವಾಗ ಎಲ್ಲ ಕಡೆ ಒಂದೇ ತರ ಮಾಡ್ಬೇಕು. ನೋಡಿ, ಈ ಸಿಸ್ಟಮ್ ಉಂಟು, ಆ ಸಿಸ್ಟಮ್ ಪಾಲನೆ ಮಾಡಿ. ಓಕೆ ಓಕೆ ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಬಹಳಷ್ಟು ಮತ್ತೊಂದು ಕರೆ ಇದೆ, ನಾನು ಬರ್ತೇನೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದೆ ಕರೆ ಕಟ್ ಆಗುತ್ತೆ, ಯಾಕಂದ್ರೆ ಲೈನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರುತ್ತೆ. ಇವೆಲ್ಲದರ ಜೊತೆಗೆ ನಾನು ಮತ್ತೊಂದು ವಿಚಾರವನ್ನ ಕೇಳಬೇಕು. ಈಗ ಇಲ್ಲಿ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಂಡು, ಯಾಕಂದ್ರೆ ಬಹಳಷ್ಟು ಫೋಟೋಗಳು ಸರ್, ಅಂದ್ರೆ ಈ ಹಿಂದೆ ಉಡುಪಿಯಲ್ಲಿ ಅಲ್ಲಿ ಫೋಟೋ ತೆಗೆದುಕೊಳ್ಳಿಕ್ಕೆ ಬರ್ತಾರೆ ಅಂತ ಬಂದಾಗ ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬರ್ತಾರಾ, ಅಥವಾ ಈ ರೀತಿ ಫೋಟೋ ತೆಗೆದುಕೊಳ್ಳಿಕ್ಕೆ ಇದೆ ಅನ್ನುವಂಥದ್ದು, ಇಲ್ಲ ನೇರವಾಗಿ ಬಂದು ನೇರವಾಗಿ ಫೋಟೋ ತೆಗಿತಾ ಇರ್ತಾರಾ ಅನ್ನುವಂತಹ ವಿಚಾರ ಸರ್. ಡಾಕ್ಟರ್ ಬಿ ಗೋಪಾಲಾಚಾರ್ಯ ಸರ್, ಯಾಕಂದ್ರೆ ಕೆಲವು ಕಡೆಗಳಲ್ಲಿ ನಾನು ಕೇಳ್ಪಟ್ಟೆ ವಿತ್ ಪರ್ಮಿಷನ್ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಅನ್ನುವಂತಹ ವಿಚಾರ. ಸೊ ಹಾಗಿದ್ದಾಗ ಏನ್ ಹೇಳ್ತೀರಾ ಸರ್ ಗೋಪಾಲ್ ಸರ್? ನನ್ನ ಪ್ರಕಾರ ಯಾವ ದೇವಸ್ಥಾನವೂ ಈ ರೀತಿಯ ಅಸಭ್ಯವಾದ ಚಿತ್ರೀಕರಣಕ್ಕೆ ಅನುಮತಿ ಖಂಡಿತ ಯಾರು ಕೊಡಲ್ಲ. ಸಹಜವಾಗಿ ಒಂದು ಮದುವೆ ಆಗಿ ಬಂದಿದ್ದಾರೆ, ಅವರು ದೇವಸ್ಥಾನಕ್ಕೆ ಬಂದಿರ್ತಾರೆ, ದೇವರ ದರ್ಶನ ಮಾಡಿ ಹೋಗುವಾಗ ಒಂದೆರಡು ಫೋಟೋ ಏನಾದ್ರು ತಗೋಬಹುದು ಅಂತ ಮುದುಕ ಅನುಮತಿ ಕೊಡಬಹುದೇ ವಿನಃ ಒಂದು ಅಸಭ್ಯವಾದ ವರ್ತನೆ ಮಾಡುವ ರೀತಿ ಅಥವಾ ಉದ್ರೇಕಕಾರಿಯಾಗುವಂತಹ ದೃಶ್ಯಗಳಿಗೆ ಇದು ಯಾವುದೋ ರೀತಿಯಲ್ಲಿ ಯಾವ ದೇವಸ್ಥಾನವೂ ಖಂಡಿತವಾಗಿಯೂ ಅನುಮತಿ ಕೊಡುವುದಿಲ್ಲ. ಮತ್ತೆ ಇವೆಲ್ಲವೂ ಕೂಡ ನಾನು ಗಮನಿಸಿದ ಹಾಗೆ ಅನುಮತಿ ಇಲ್ಲದೆ ಇವೆಲ್ಲವೂ ನಡೀತದೆ. ಬೆಳಿಗ್ಗೆ ನೋಡಿ 5:30, 6 ಗಂಟೆ ಈ ಸಮಯದಲ್ಲಿ ಹಾಗೆ ಯಾರೂ ಇರಲ್ಲ. ಆ ಸಮಯದಲ್ಲೂ ಶೂಟಿಂಗ್ಗಳು ಆಗ್ತಾ ಇವೆ. ಇದು ಕೇವಲ ನಾವು ಉಡುಪಿಯಲ್ಲೇ ಹೇಳ್ತಾ ಇರೋದು. ಇವರಿಗೆ ಯಾವ ಪ್ಲೇಸ್ಗಳು ಚೆನ್ನಾಗಿ ಕಾಣಿಸ್ತದೆ ಬ್ಯಾಕ್ ಗ್ರೌಂಡ್ ಅಂತ ಅದನ್ನ ಕೆಲವು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ 6 ಗಂಟೆ ನಂತರದಲ್ಲಿ ಎಲ್ಲ ಬರ್ತಿರ್ತಾರೆ. ಇವರು ಅದಕ್ಕಿಂತ ಮುಂಚೆನೆ ಶೂಟಿಂಗ್ಗಳು ಮಾಡ್ಕೋತಾರೆ. ಆದ್ರೆ ಎಷ್ಟೋ ಜನ ಗಮನಿಸ್ತಾರೆ, ಪಾಪ ಯಾರು ಹೇಳಲಿಕ್ಕೆ ಹೋಗಲ್ಲ, ಅಸಹಾಯಕತೆಯೂ ಇರ್ತದೆ. ಆದ್ರೆ ಇದಕ್ಕೆ ಈಗಾಗಲೇ ಒಬ್ಬರು ಕರೆ ಮಾಡಿದವರ ಭಾವನೆಯಂತೆ ಇದಕ್ಕೊಂದು ಎಂಡೋಮೆಂಟಿನ ಮೂಲಕವಾಗಿ ಒಂದು ಖಡಕ್ ಆದ ಒಂದು ನಿರ್ಧಾರ ಬೇಕು. ಇದು ಉಡುಪಿ ಕೃಷ್ಣ ಮಠ ಸರ್ಕಾರದ ಅಧೀನವಲ್ಲ, ಇದೊಂದು ಸ್ವತಂತ್ರವಾದದ್ದು, ಯತಿಗಳ ಪರಂಪರೆಯಲ್ಲಿ ಇರುವಂತಹದ್ದು. ಇದಕ್ಕೂ ಒಂದು ಸಂವಿಧಾನ ಆಗ್ಬೇಕು. ಆದ್ರೆ ನಮ್ಮ ನಾಡಿನ ಅನೇಕ ಪ್ರಸಿದ್ಧ ದೇವಸ್ಥಾನಗಳು ಅದಕ್ಕೆ ಅಧಿಕೃತವಾಗಿ ಎಲ್ಲಾ ದೇವಸ್ಥಾನಕ್ಕೂ ಒಂದು ನಿಯಮ, ಅದು ಎಂಡೋಮೆಂಟನ್ ಮೂಲಕವಾಗಿ ಬರೆದಿದ್ರೆ ಅದು ಮುಂದಿನ ದಿನಗಳಲ್ಲಿ ಇದು ಸುಮ್ಮನೆ ಚರ್ಚೆಗೆ ಕಾರಣವಾಗ್ತದೆ. ಇವೆಲ್ಲ ಚರ್ಚೆ ಮಾಡುವ ವಿಚಾರವಲ್ಲ. ನೋಡಿ, ಈಗ ರಥಬೀದಿಯಲ್ಲಿ ಉಗುಳಬೇಡಿ ಅಂತ ಬೋರ್ಡ್ ಹಾಕ್ತಾರೆ. ರಥಬೀದಿಯಲ್ಲಿ ಉಗುಳಬೇಡಿ ಅಂತ ಹೇಳುವಷ್ಟು ಮೂರ್ಖ ವರ್ಗ ಇದೆಯಾ ಅನ್ನುವಂತ ಪ್ರಶ್ನೆ ಹೇಳ್ಸ್ಕೋಬೇಕಾ? ನಿಜ. ರಥಬೀದಿಯಲ್ಲಿ ಉರುಳು ಸೇವೆ ಮಾಡ್ತಾರೆ, ಆ ಪಾವಿತ್ರ್ಯ ಅಷ್ಟು ಇರ್ತದೆ ಅಂತ. ನಿನ್ನೆ ನೋಡಿದ್ರಿ ನೀವು, ತಿರುಮಲ ದೇವಸ್ಥಾನದಲ್ಲಿ 3 ಜನ ಮೈನ್ ಎಂಟ್ರೆನ್ಸ್ ವರೆಗೂ ಕೂಡ ಚಪ್ಪಲಿ ಹಾಕೊಂಡು ಬಂದಿದ್ದು ಎಲ್ಲ ಮೀಡಿಯಾದಲ್ಲೂ ಈಗ ಅದು ವೈರಲ್ ಆಗಿದೆ. ಅಂದ್ರೆ ಇಷ್ಟು ಕೂಡ ಅಸಭ್ಯತೆ ನಮ್ಮಲ್ಲಿ ಯಾಕೆ ಬರ್ತಾ ಇದೆ? ಅಂದ್ರೆ ಒಟ್ರಾಸೆ ಹೋಗಬೇಕು ಅಂತಂಬುದು ಅಷ್ಟೇ ಇದು. ಮೈತೋಷಾಚಾರ್ಯ ಹೇಳಿದ ಹಾಗೆ ಬೀಚ್ಗೋ ಪಬ್ಬಿಗೋ ಹೋಗುವ ಸಂಸ್ಕೃತಿಯ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋಗುವ ಒಂದು ಮಾನಸಿಕತೆ ಈಗ ಬೆಳೀತಾ ಇದೆ. ಅದಾಗಬಾರ್ದು. ಜೊತೆಗೆ ಕೂಡ ಇನ್ನೊಬ್ರು ಬೋರ್ಡ್ ಹಾಕಿ ಅವರಿಂದ ಹೇಳಿಸ್ಕೊಳ್ಳೋದಲ್ಲ. ನಮ್ಮ ಬಾಲ್ಯದಿಂದಲೇ ನಮ್ಮ ಮನೆಯೇ ನಮಗೆ ಮೊದಲ ಪಾಠಶಾಲೆ. ಕಂಡಲ್ಲಿ ಉಗುಳಬಾರದು. ಇದು ದೇಶದ ಸ್ವಚ್ಛ ವಾತಾವರಣ ಕಾಪಾಡಿಕೊಳ್ಳುವಂತಹದ್ದು. ನಾವು ಹೊರಗಡೆಗೆ ಹೇಗೆ ಇರಬೇಕು, ಇನ್ನೊಬ್ಬರಿಗೆ ಅದರಿಂದ ಅಸಡ್ಡೆ ಆಗಿರಬಾರ್ದು. ಇವೆಲ್ಲ ನಿಯಮಗಳು. ಅಂತಹದನ್ನ ನಾವು ಬಿಟ್ಟು ಇವತ್ತು ನಾಗರಿಕ ಸಮಾಜ ಸುಶಿಕ್ಷಿತರಾಗಿ ಬೆಳೀತಾ ಇರುವಂತಹ ಈ ಕಾಲಘಟ್ಟದಲ್ಲಿ
ಈ ರೀತಿಯಲ್ಲಿ ನಾವು ಅಶಿಕ್ಷಿತರ ತರ ವರ್ತನೆ ಮಾಡುವಂತಹದ್ದಿಲ್ಲ, ಇದು ತುಂಬಾ ನೋವಾಗುವಂತಹದ್ದು. ಇದು ಸಹಜವಾಗಿ ನಮ್ಮಲ್ಲಿ ಪರಿಣಾಮ ಬೀರಬೇಕು. ನಾವು ಹೋದ ತಾಣಗಳ ಒಂದು ಪಾವಿತ್ರ್ಯತೆ, ಅದರ ಶ್ರದ್ಧೆ, ಅದನ್ನ ಶಿರಸಾ ವಹಿಸಿದ್ರೆ ಮಾತ್ರ ನಮ್ಮಲ್ಲಿ ಒಂದು ಉನ್ನತವಾದ ವ್ಯಕ್ತಿತ್ವ ಬೆಳಿಲಿಕ್ಕೆ ಸಾಧ್ಯ ಅಂತ. ನಿಜ ನಿಜ, 100ಕ್ಕೆ 100 ಸರ್. ಈಗ ಮತ್ತೊಂದು ವಿಚಾರ, ಎಂಡೋಮೆಂಟೇ ಆಗ್ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಆಡಳಿತ ಮಂಡಳಿಯವರು ನಿರ್ಧಾರ ತೆಗೆದುಕೊಂಡ್ರೆ ಇಂತಹ ಬದಲಾವಣೆ ಪಕ್ಕಾ ಆಗುತ್ತೆ ಪ್ರತಿಯೊಬ್ಬರಿಗೆ. ಸರ್ಕಾರವನ್ನೇ ಅವಶ್ಯಕತೆಗಳಿಲ್ಲ ಬಹುಶಃ, ಇದು ನಮ್ಮ ನಂಬಿಕೆ. ಇಲ್ಲಿ ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ. ಎಲ್ಲವೂ ಸರ್ಕಾರ ಮಾಡಬೇಕು ಅಂತಿಲ್ಲ, ಆಡಳಿತ ಮಂಡಳಿ ಇದೆ, ಆಡಳಿತ ಮಂಡಳಿಯವರಿಗೆ ದೊಡ್ಡ ಜವಾಬ್ದಾರಿ ಇದೆ. ನಿಜ, ಅವಶ್ಯಕತೆಗಳೇ ಇಲ್ಲ ಆ ರೀತಿ ನೋಡಿದಾಗ. ಯಾಕಂದ್ರೆ ಅರ್ಥ ಆಗುತ್ತೆ ಅಲ್ವಾ ಸರ್? ಮೊದಲನೇದು ಇಂಥವೆಲ್ಲ ಹೇಳ್ಬೇಕಾಗಿಲ್ಲ, ಆದ್ರೂ ಕಾಲದ ಒಂದು ಘಟ್ಟದಲ್ಲಿ ನಾವು ಇದನ್ನು ಗಮನಿಸುವಾಗ ಎಲ್ಲಾ ದೇವಸ್ಥಾನದ ಆಡಳಿತ ಮಂಡಳಿ ಇನ್ನು ಮೇಲೆ ಕಡ್ಡಾಯವಾಗಿ ಇದನ್ನ ನಿಯಮ ಮಾಡಿದ್ರೇನೆ ಒಂದು ಉತ್ತಮ ವಾತಾವರಣ ಆಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ಸರ್? ಎಸ್, 100ಕ್ಕೆ 100. ಯಾಕಂದ್ರೆ ಇದು ಉಡುಪಿಯ ದೇವಸ್ಥಾನದ ಅಂದ್ರೆ ರಥಬೀದಿಯ ವಿಚಾರ ಮಾತ್ರ ಅಲ್ಲ, ನಾನು ಕೂಡ ನೋಡಿದ್ದೇನೆ ಬಹಳಷ್ಟು ದೇವಾಲಯಗಳಲ್ಲಿ ಇಂತಹ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ಪರಮ ಪವಿತ್ರವಾಗಿರುವಂತಹ ಪುಣ್ಯ ಕ್ಷೇತ್ರಗಳು, ಆ ಕ್ಷೇತ್ರಗಳಲ್ಲಿ ಕೂಡ ಇದೇ ರೀತಿ ಪ್ರೇಮಿಗಳ ಸಲ್ಲಾಪದ ಫೋಟೋ ಅಂದ್ರೆ ಅವರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ನಾವು ನೋಡಿದ್ದೇವೆ ಸರ್. ಇಲ್ಲಿ ತನಕ ಅಂತ ಬಂದಾಗ ನಮ್ಮ ಪವಿತ್ರವಾಗಿರುವಂತಹ ಕ್ಷೇತ್ರ ಕದ್ರಿ ಕ್ಷೇತ್ರದಲ್ಲೂ ಕೂಡ ಅಲ್ಲಿ 7 ಕೆರೆಗಳಿವೆ. ಆ 7 ಕೆರೆಗಳ ಮೇಲೂ ಕೂಡ ಬಂದು ಅಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತೆ ನಾವುಗಳು ಕಣ್ಣಾರೆ ನೋಡಿದ್ದೀವಿ. ಬಹಳಷ್ಟು ಬೇಸರ ಆಯ್ತು ಅದನ್ನು ನೋಡಿದಾಗ. ಯಾಕಂದ್ರೆ ಈ ಸಂದರ್ಭ ಬಹುಶಃ ಹೇಳಿದ್ರೆ ಸೂಕ್ತ ಅನ್ನೋಂಥ ನನ್ನ ಭಾವನೆ. ಯಾಕಂದ್ರೆ ನಮ್ಮ ಧಾರ್ಮಿಕತೆ ಉಳಿಬೇಕು, ನಮ್ಮ ನಂಬಿಕೆ ಉಳಿಬೇಕು, ನಮ್ಮ ಅಸ್ಮಿತೆ ಉಳಿಬೇಕು. ಅಲ್ಲಿ 7 ಕೆರೆಗಳ ಸುತ್ತಮುತ್ತ ಸ್ವಾಮಿಗಳು ಸ್ನಾನವನ್ನ ಮಾಡ್ತಾರೆ, ಜಲಕವನ್ನ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಎಲ್ಲಾ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಬಂದು ಕೈ ಮುಗಿತಾರೆ ದೇವರಿಗೆ. ಜೊತೆಗೆ ಆ 7 ಕೆರೆಗಳು ಪರಮ ಪವಿತ್ರವಾಗಿರುವಂತಹ ಕೆರೆಗಳು ಅನ್ನುವಂತಹ ನಂಬಿಕೆಯಿಂದ ನಾವುಗಳಲ್ಲಿ ಹೋಗ್ತೀವಿ. ಅಲ್ಲಿ ತೀರ್ಥದ ರೀತಿಯಲ್ಲಿ ಅದನ್ನ ಸಂಪ್ರೋಕ್ಷಣೆ ಮಾಡ್ತೀವಿ. ಅದೇ 7 ಕೆರೆಗಳ ಮೇಲೆ ಆ ಒಂದು ದಂಡೆಯಲ್ಲಿ ಕುಳಿತುಕೊಂಡು ಕಾಲನ್ನ ಹಾಕಿಕೊಂಡು ಆಟವಾಡುವಂತಹ ರೀತಿಯಲ್ಲಿ ಗಂಡ ಹೆಂಡತಿ, ಬಾವಿಯೋ ಮಾಜಿಯೋ ಗೊತ್ತಿಲ್ಲ, ಆ ರೀತಿ ಫೋಟೋಶೂಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸದ್ಯ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡಲ್ಲೂ ಕೂಡ ನಾನು ಕೇಳಿದೆ, ಬಟ್ ನೋ ಯೂಸ್. ಬಟ್ ಸ್ಟಿಲ್ ನಂಗೆ ಗೊತ್ತಿಲ್ಲ ಏನು ಕತೆ ಅನ್ನುವಂಥದ್ದು. ಇಂತಹ ಬೆಳವಣಿಗೆಗಳು ಆಗಲೇಬಾರ್ದು. ಇದು ಕದ್ರಿ ಕ್ಷೇತ್ರದಲ್ಲಿ ಆಗಿರುವಂಥದ್ದು, ಸೊ ಆಗಲೇಬಾರ್ದು. ಯಾಕಂದರೆ ನಾವು ಅದನ್ನು ಅಷ್ಟೇ ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರವಾಗಿ, ಆ ಕೆರೆಗಳನ್ನು ಅಷ್ಟೇ ಪವಿತ್ರವಾಗಿ ನೋಡ್ಕೊಳ್ತೀವಿ. ಅಟ್ ದ ಸೇಮ್ ಟೈಮ್ ಇಂತಹ ಬೆಳವಣಿಗೆಗಳು ಈ ರೀತಿ ಬಂದು ತಲುಪಿದೆ ಅಂದರೆ ಇಷ್ಟು ದಿನ ಕೆಲವು ಸೀಮಿತವಾಗಿರುವಂತಹ ಪ್ರೇಕ್ಷಣೀಯ ಸ್ಥಳಗಳಿತ್ತು. ಎಲ್ಲಿ ನಾವು ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ವೋ ಆವಾಗ ನೇರವಾಗಿ ಇಂತಹ ಎಲ್ಲ ಪವಿತ್ರ ಕ್ಷೇತ್ರಗಳಿಗೂ ಕೂಡ ಇದು ಲಗ್ಗೆ ಇಡ್ತಾ ಹೋಗುತ್ತೆ. ನನ್ನ ಪ್ರಶ್ನೆ ಅದೇ, ಯಾತಕ್ಕೋಸ್ಕರ ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಬರ್ತಾರೆ ಈ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಬೇಕು ಅಂತ ಬಂದಾಗ? ಮೇಡಮ್ ಹೇಳಿದಾಗೆ, ಸರ್ ಹೇಳಿದಾಗೆ ಬೀಚ್ಗಳಿವೆ, ಮಾಲ್ಗಳಿವೆ, ಪ್ರೇಕ್ಷಣೀಯ ಸ್ಥಳಗಳಿವೆ, ರೆಸಾರ್ಟ್ಗಳಿವೆ. ವೈ ನಮ್ಮ ಇಂತಹ ಹಿಂದೂ ಧಾರ್ಮಿಕ ಕ್ಷೇತ್ರಗಳು? ನಾನು ನೇರವಾಗಿ ಇದಕ್ಕೆ ಅಪೋಸ್ ಮಾಡುವವರು ಬಹಳಷ್ಟು ಜನರು ಇದ್ದಾರೆ. ನಮ್ಮ ಸ್ವಾತಂತ್ರ್ಯ ಅನ್ನುವಂಥದ್ದು ವೆಲ್ಕಮ್ ಫಾರ್ ದ್ಯಾಟ್. ತಮ್ಮ ಸ್ವಾತಂತ್ರ್ಯ ಇದ್ರೆ ನೇರವಾಗಿ ಕರೆ ಮಾಡಿ ಮಾತಾಡಿ, ನಾನು ಮಾತಾಡ್ತೇನೆ. ಯಾಕಂದ್ರೆ ಒಂದು ಧಾರ್ಮಿಕತೆ, ಆ ಧಾರ್ಮಿಕ ಸ್ಥಳ, ಅಲ್ಲಿ ತಾವುಗಳು ಪ್ರೇಕ್ಷಣೀಯ ಸ್ಥಳ, ಅಲ್ಲಿ ತಮ್ಮಗಳ ಫೋಟೋಶೂಟ್ಗಳ ಸ್ಥಳ ಅಂತ ಅನ್ಕೊಳ್ತಾ ಇದ್ರೆ ನೇರವಾಗಿ ನಾನು ಅದನ್ನ ಧಿಕ್ಕರಿಸ್ತೀನಿ. ಯಾಕಂದ್ರೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆಗಿರುವಂತಹ ಮಹತ್ವ ಇದೆ, ಅದರದೇ ಆಗಿರುವಂತಹ ಧರ್ಮದ ಸ್ವಾತಂತ್ರ್ಯವೂ ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಆ ಒಂದು ನಿಟ್ಟಿನಲ್ಲಿ, ಸ್ವಾತಂತ್ರ್ಯದ ನಿಟ್ಟಿನಲ್ಲಿ ಈ ರೀತಿಯ ವಿಚಾರ ತಪ್ಪು. ಯಾಕಂದ್ರೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಮೆಂಟ್ಸ್ ಬರ್ತಾ ಇದೆ. ಯಾಕಂದ್ರೆ ಇದು ನಮ್ಮ ಸ್ವಾತಂತ್ರ್ಯ ಅನ್ನುವಂಥದ್ದು ಯಾವ ರೀತಿ ಸ್ವಾತಂತ್ರ್ಯ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ನಾನು ನೇರವಾಗಿ ಈ ಸಂದರ್ಭಗಳಲ್ಲಿ ಎಸ್ ವೈ ಈ ರೀತಿ ದೇವಾಲಯಗಳನ್ನ ಹುಡುಕಿಕೊಂಡು ಬರ್ತಾರೆ, ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳು ಇದೆ ಅಂತ ಬಂದಾಗ ಮಹಿತೋಷ್ ಆಚಾರ್ಯ ಸರ್, ಯಾಕಂದ್ರೆ ತಾವುಗಳು ಬಹಳಷ್ಟು ಪತ್ರಕರ್ತರಿದ್ದೀರಿ, ಗೊತ್ತಿದೆ ಸಮಾಜದ ಆಗು ಹೋಗುಗಳ ಬಗ್ಗೆ, ಏನ್ ಹೇಳ್ತೀರಾ ಸರ್ ವೈ ಅನ್ನುವಂತಹ ವಿಚಾರ? ಯಾಕಂದ್ರೆ ಬೆಳ್ಳಂಬೆಳಗ್ಗೆ ಬರ್ತಾರೆ, ಈ ರೀತಿಯ ಫೋಟೋಶೂಟ್ ಗಳನ್ನ ಮಾಡ್ತಾರೆ, ದೇವಾಲಯವೇ ಯಾಕೆ ಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ. ಎಸ್ ಸರ್, ಬಿಫೋರ್ ದಟ್ ಸರ್ ಒಂದು ಸರ್ ಮೈತೋಷ್ ಸರ್ ಒಂದು ಇಂಟರಪ್ಟ್, ಸಾರಿ ಫಾರ್ ಇಂಟರಪ್ಟ್. ನಾನು ಒಂದು ಕರೆಯನ್ನ ತೆಗೆದುಕೊಂಡು ಬರ್ತೀನಿ, ಒಂದು ಕ್ಷಮಿಸಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ನಾನು ಪಣಂಬೂರಿಂದ ನಾರಾಯಣ ಅವರು. ಎಸ್, ನಮಸ್ತೆ ಸರ್, ಮಾತಾಡಿ ಸರ್. ಪಾಣೆಮಂಗಳೂರಿಂದ ಸರ್, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮೊದಲನೇದಾಗಿ ಸುಂದರಣ್ಣ, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮೊದಲನೇದಾಗಿ ಮಾಡಿದ್ರೆ ಸರ್ ಈಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಈಗ ಮಾತಾಡಿ ಸರ್.
ಅಲ್ಲ, ಈಗ ಉಡುಪಿಯಲ್ಲಿ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲರಿಗೂ ನಾವು ಈಗ ದೇವಸ್ಥಾನ ಹೋಗಿ ದೇವರ ಭಕ್ತಿಯಿಂದ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಬರ್ತೇವಲ್ಲ. ಆದ್ರೆ ಅಲ್ಲಿ ಫೋಟೋ ತೆಗೆದು ಶೂಟಿಂಗ್ ಮಾಡಿ ನಾವು ದೇವರ ಭಕ್ತಿಗೆ ಹೋಗುದಾ ಅಲ್ಲ ಶೂಟಿಂಗಿಗೆ ಹೋಗುದಾ ಅಂತ. ಓಕೆ, ಅಲ್ಲಿ ನೀವು ಅಲ್ಲ ಹೇಳಿದ್ ನೋಡಿ, ಅವರು ಈಗ ಅವರು ಎಲ್ಲ ಹೇಳ್ತಾರೆ ಮಠಕ್ಕೆ ನಾವು ನಿಜವಾಗಿ ಹೋಗಿ ದೇವರ ಭಕ್ತಿಗೆ ಹೋಗುದು. ನಿಜ, 100ಕ್ಕೆ 100. ಅಂತ ಕನಕದಾಸರು ನೋಡಿ ಅಷ್ಟು ಭಜನೆ ಮಾಡಿ ದೇವರನ್ನೇ ತಿರುಗಿಸಿದಾದ್ರೆ, ಆದ್ರೆ ನಮ್ಗೆ ಭಕ್ತಿಗೆ ಹೋಗಿ ನಾವು ಶೂಟಿಂಗ್ ಮಾಡಿ ಫೋಟೋ ತೆಗೆದು ಅದ್ರಲ್ಲಿ ಏನು ಪ್ರಯೋಜನ ಉಂಟು? ಕರೆಕ್ಟ್, ಹೌದು, ಹೌದಲ್ಲ? ನಿಜ ನಿಜ, ಹೌದು. ನೀವು ಹೇಳಿದ್ರಿ ಕದ್ರಿಯಲ್ಲಿ ಅಂತ, ನಿಜವಾಗಿ ಪವಿತ್ರವಾದ ದೇವಸ್ಥಾನ ಕದ್ರಿ ಮಂಜುನಾಥ ದೇವಸ್ಥಾನ. 7 ಕೆರೆಯಲ್ಲಿ ಸ್ನಾನ ಮಾಡಿ ಗಣಪತಿಯಲ್ಲಿ ಸ್ನಾನ ಮಾಡಿ ಪವಿತ್ರವಾದ ಕ್ಷೇತ್ರ ಅಂದ್ರೆ ಕದ್ರಿ ದೇವಸ್ಥಾನ. ಹೌದಪ್ಪ, ನಿಜ. ಅಲ್ಲಿ ನಾವು ಸೋಮವಾರ ಹೋಗ್ತೇವೆ, ದೇವರನ್ನು ಪ್ರಾರ್ಥನೆ ಮಾಡ್ತೇವೆ, ಭಕ್ತಿಯಿಂದ ಬರ್ತೇವೆ. ನಾವು ಹೋಗುದು ಭಕ್ತಿಗೆ ಅಲ್ವಾ? ನಾವು ದೇವರ ಶೂಟಿಂಗ್ ತೆಗೆದು ಇದಕ್ಕೆ ಮಾಡಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗುದಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಇದೇ ಮಾತು ನನಗೂ ಕೂಡ. ಫೋಟೋ ತೆಗೆದು ಅದ್ರಲ್ಲಿ ನಮ್ಗೆ ಫಲ ಉಂಟಾ? ಏನಿಲ್ಲ. ನಿಜ ನಿಜ, ಸತ್ಯ. ನಿಜವಾಗಿ ನಾವು ಹೋಗುದು ದೇವರ ಹತ್ರ ಕಷ್ಟವನ್ನು ನಿವಾರಿಸಲಿಕ್ಕೆ ಹೋಗುದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತೆ ದೇವರಲ್ಲಿ ಅದು ಇದು ಅಂತ ಹೇಳಿ ಫೋಟೋ ಶೂಟಿಂಗ್ ಮಾಡಿ ಏನು ಪ್ರಯೋಜನ ಉಂಟು? ಎಲ್ಲಿಂದ ಬರ್ತಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಜವಾಗಿ ಅವರು ಹೇಳಿದ ಹೌದು, ಅಲ್ಲಿ ಉಗ್ಳಬಾರದು ಇಲ್ಲಿ ಉಗ್ಳಬಾರದು, ನಿಜವಾಗಿ ಹೌದು. ಸ್ವಚ್ಛತೆ ಅಂದ್ರೆ ದೇವರ ಸ್ಥಳದಲ್ಲಿ ನಾವು ಸ್ವಚ್ಛತೆಯನ್ನು ಇಟ್ಟರೆ ನಮ್ಮ ಹೃದಯಕ್ಕೂ ನೆಮ್ಮದಿ ಸಿಗುತ್ತೆ, ನಮ್ಗೆ ದೇವರ ಭಕ್ತಿ ಕೂಡ ಕೊಡ್ತಾರೆ. ಹೌದು, ನಿಜ ನಿಜ ನಿಜ. ಎಸ್ ಸರ್, ಎಸ್ ಸರ್. ಓಕೆ ಸರ್, ನಿಜ, 100ಕ್ಕೆ 100 ಸರ್. ನೋಡಿ ಸರ್, ನೀವು ಹೇಳಿದ್ರಿ ಫೋಟೋ ತೆಗೆಯುವಂಥದ್ದು ಎಷ್ಟು ಸರ್. ನಾನು ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತಾಡಲಿ. ಏನು ಗೊತ್ತಾ, ಫೋಟೋ ಅಂತ ಬಂದಾಗ ಕೆಲವೊಂದ್ಸಲ ಒಂದು ದೇವಸ್ಥಾನ ಒಂದು ಫೋಟೋ ತೆಗಿಬೇಕು ಅನ್ನುವಂಥ ಆಸೆಯಿಂದ ತೆಗಿತಾರೆ, ಅಥವಾ ನಾವು ಆ ಕ್ಷೇತ್ರಕ್ಕೆ ಹೋಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಫೋಟೋ ತೆಗಿತಾರೆ. ಅದು ಹೊರಗೆ ಬಂದು ತೆಗಿಬೇಕು. ದೇವರ ಗರ್ಭಗುಡಿಗೆ ಮುಖ ಮಾಡಿ ಸೆಲ್ಫಿ ಅಂತ ತೆಗೆದ್ರೆ ಅದು ತಪ್ಪು ಅಂತ ಹೇಳುವಂಥದ್ದು. ಅದು ನಮ್ಮ ನಂಬಿಕೆಗೆ ಮಾಡುವಂತ ದೇವರ ಒಳಭಾಗದಲ್ಲಿ ಅವಲ್ಲಿ ಇಬ್ರು ನಿಂತು ಈಗ ಸೆಲ್ಫಿ ಹೊಡೆದು ಅದು ತಪ್ಪು. ಓಕೆ, ಅದು ತಪ್ಪು. ಅಟ್ ದ ಸೇಮ್ ಟೈಮ್ ಓಕೆ ಸರಿ, ಅದು ತಪ್ಪು. ಜೊತೆಗೆ ಈಗ ಕೆರೆಗಳಲ್ಲಿ ತಾವುಗಳು ಸ್ನಾನವನ್ನ ಮಾಡ್ತೀರಿ, ಜೊತೆಗೆ ಅಲ್ಲಿ ಕೆರೆಯ ಫೋಟೋವನ್ನ ತಾವುಗಳು ತೆಗಿತೀವಿ, ಫೋಟೋ ತೆಗಿತೀರಿ ಅಂತ ಬಂದಾಗ ತಮ್ಮ ಮೊಬೈಲ್ ಅಲ್ಲಿ ಇಟ್ಸ್ ಓಕೆ. ಅಂದ್ರೆ ಒಂದು ನೆನಪಿಗೋಸ್ಕರ ತಾವು ತೆಗಿತೀರಿ, ಅಂದ್ರೆ ಆ ಒಂದು ತೀರ್ಥಕ್ಷೇತ್ರವನ್ನ ತಾವು ನೋಡಿ ಬಂದ್ರಿ ಅನ್ನೋ ನಿಟ್ಟಿನಲ್ಲಿ ನೆನಪಿಗೋಸ್ಕರ ತೆಗಿತೀವಿ. ಓಕೆ, ಬಟ್ ಸ್ಟಿಲ್ ಇದು ಸಂಪೂರ್ಣವಾಗಿ ಪ್ರೀ ಪ್ಲಾನ್ಡ್. ಅಂದ್ರೆ ಒಂದು ತಂಡ ಬರುತ್ತೆ ಅಲ್ಲಿ, ಅಂದ್ರೆ ಈ ಹುಡುಗ ಹುಡುಗಿ ಇರ್ತಾರೆ, ಜೊತೆಗೆ ಅಲ್ಲಿ ಒಂದು ಫೋಟೋಶೂಟ್ ಅಂದ್ರೆ ಬೇರೆ ಬೇರೆ ಫೋಟೋಶೂಟ್ ನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಹೇಳಲಿಕ್ಕೆ ಆಗಲ್ಲ, ಆ ರೀತಿಯ ಫೋಟೋಶೂಟ್ ಗಳನ್ನ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಸಾಂಗ್ ಗಳನ್ನ ಹಾಕಿಕೊಂಡು ಅಂದ್ರೆ ಪ್ರೇಮ ನಿವೇದನೆಯನ್ನ ಮಾಡುವಂಥದ್ದು, ಪ್ರೇಮ ಸಲ್ಲಾಪವನ್ನ ಮಾಡುವಂತಹ ಫೋಟೋಶೂಟ್ಗಳು. ಪ್ರೀ ವೆಡ್ಡಿಂಗ್ ಅಂತ ಬಂದಾಗ ಇಟ್ಸ್ ಸೆಲ್ಫ್ ಪ್ರೀ ವೆಡ್ಡಿಂಗ್, ಅಂದ್ರೆ ಅಲ್ಲಿ ಲವ್ ಎಫೆಕ್ಷನ್ ಇರುತ್ತೆ. ಓಕೆ, ಸೊ ಇದನ್ನ ನಾವು ತಪ್ಪು ಅನ್ನುವಂಥದ್ದು ಹೇಳುವಂಥದ್ದು ಅಲ್ವಾ? ಮತ್ತೊಂದು ಹೇಳ್ತೇನೆ, ಈಗ ನೋಡಿ ಈಗಿನ ಕಾಲದಲ್ಲಿ ಈಗ ಮೊಬೈಲ್ ಎಲ್ಲ ಶೂಟಿಂಗ್ ಎಲ್ಲ ಮೊಬೈಲ್ ಬರ್ತದೆ. ಮುಂಚಿನ ಕಾಲದಲ್ಲಿ ಈ ತರ ಇತ್ತ, ದೇವರ ಭಕ್ತಿಯಿಂದ ಹೋಗಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವರದ್ದು ಪ್ರಾರ್ಥನೆ ಮಾಡಿ ಇಂತ ಎಲ್ಲ ಬರ್ತಿರ್ಲಿಲ್ಲ. ಹೌದು, ಇಲ್ಲ ಸರ್, ಹಿಂದಿನ ಕಾಲದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೂಡ ಇರ್ಲಿಲ್ಲ, ಕಾಲ ಬದಲಾಗಿದೆ. ಅದಕ್ಕೋಸ್ಕರ ಈ ಚರ್ಚೆ, ಅದು ಈ ಒಂದು ನಿರ್ಧಾರ ತೆಗೆದುಕೊಂಡಿರುವಂತದ್ದು ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ. ಯಾಕಂದ್ರೆ ಅಷ್ಟು ಬೆಳೆದೋಗಿದೆ. ಹಿಂದಿನ ಕಾಲದಲ್ಲಿ ಮೊಬೈಲ್ ಫೋನ್ ಏನು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳ ಇರಲಿಲ್ಲ, ಈಗ ಆಗಿದೆ. ಸೊ ಹಾಗಾಗಿ ಈ ಒಂದು ನಿರ್ಧಾರ. ಎಸ್ ಸರ್, ಮಹಿತೋಷ್ ಸರ್, ಎಸ್ ಸರ್, ಹೇಳಿ ಸರ್. ವೈ ಟೆಂಪಲ್ ಯಾಕೆ ಈ ರೀತಿ ಆಗಿದೆ? ಒಂದು ನಿರ್ಧಾರ ಮಾತ್ರ ಒಳ್ಳೆಯ ನಿರ್ಧಾರ. ಯಾಕಂದರೆ ನಾನು ಆಗಲೇ ಹೇಳಿದೆ, ಕೆಲವು ದೇವಾಲಯಗಳ ಹೆಸರುಗಳನ್ನು ಹೇಳಿದೆ. ಈಗ ಕಾರಿಂಜ ಕ್ಷೇತ್ರದಿಂದ ಹಿಡಿದು ಕೂಡ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಆ ಕ್ಷೇತ್ರವೂ ಕೂಡ. ಸೊ ಅಲ್ಲಿ ಬಹುಶಃ ಹೊರಗಡೆ ಅವರುಗಳು ಫೋಟೋ ತೆಗಿತಾರೆ ಅಂತ ಬಂದಾಗ ಪರವಾಗಿಲ್ಲ, ಆದರೆ ದೇವಾಲಯದ ಒಳಗಡೆ ಪವಿತ್ರತೆಯನ್ನು ಉಳಿಸ್ಕೊಳ್ಬೇಕು, ಆ ಕೆರೆಗಳಲ್ಲಿ ಉಳಿಸ್ಕೊಳ್ಳೇಬೇಕು, ನರಹರಿ ಪರ್ವತದ ಕೆರೆಗಳಲ್ಲಿ ಪವಿತ್ರತೆಯನ್ನು ಉಳಿಸ್ಕೊಳ್ಳೇಬೇಕು ಅನ್ನೋದು ನಮ್ಮ ಮಾತು. ಎಸ್ ಸರ್. ಈಗ ನಮಸ್ತೆ. ಈಗ ಪ್ರೀ ವೆಡ್ಡಿಂಗ್ ಅಂತ ಶಬ್ದ ಉಂಟಲ್ಲ, ಏನರ್ಥ ಅದಕ್ಕೆ? ಮದುವೆಯ ಮೊದಲು ಅಂತ. ಓಕೆ, ಮದುವೆಯ ಮೊದಲು ಹತ್ರ ನಿಂತು ಫೋಟೋ ತೆಗಿಲಿಕ್ಕೆ ಅಡ್ಡಿಲ್ಲ, ಅದಕ್ಕಿಂತ ಹೆಚ್ಚು ಕಾರ್ಬಾರ್ ಮಾಡಿ ಫೋಟೋ ತೆಗೆದಾದ್ರೆ ಆ ವೆಡ್ಡಿಂಗ್ ಏನ್ ಬೆಲೆ? ವಿವಾಹ ಸಂಸ್ಕಾರ ಅಂತ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಈಗ ದೇವಸ್ಥಾನಕ್ಕೆ ಬಂದು ತೆಗೆದ್ರೋ ಬೀಚ್ ಹತ್ರ ತೆಗೆದ್ರೋ ಅದು ಎರಡನೇ ಟಾಪಿಕ್. ಸ್ವಾತಂತ್ರ್ಯ ಎಲ್ಲದಕ್ಕೂ ಇರ್ತದೆ, ಮದುವೆ ಆಗ್ಲಿಕ್ಕೂ ಇರ್ತದೆ, ಆಗದೆ ಇರ್ಲಿಕ್ಕೂ ಇರ್ತದೆ, ಆ ವಿಚಾರವೂ ಬರುದಿಲ್ಲ. ಆದ್ರೆ ನಮ್ಮ ಹಿಂದಿನ ಸಂಸ್ಕೃತಿ ಸಂಸ್ಕಾರಗಳಿಗೆ ಏನ್ ಬೆಲೆ? ಮದುವೆ ಆಗದೆ ಇರ್ಬೋದಲ್ಲ, ಯಾಕೆ ಮದುವೆ ಆಗ್ತೀರಿ ನೀವು? ವಿವಾಹಕ್ಕೆ ಒಂದು ಅರ್ಥ ಇರ್ತದೆ. ವಿವಾಹದ ಮೊದಲು ಹೇಗಿರ್ಬೇಕು, ನಂತರ ಹೇಗಿರ್ಬೇಕು ಅನ್ನೋದಕ್ಕೆಲ್ಲ ಒಂದು ಚೌಕಟ್ಟು ಇರ್ತದೆ. ಆ ಚೌಕಟ್ಟನ್ನ ಸಾಧನೆ ಮಾಡಿ ಹಿಂದಿನವರೆಲ್ಲ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಚೌಕಟ್ಟು ಸರಿ ಸಾಧನೆ ಮಾಡದೇ ಇದ್ದಾಗ ಏನೇನ್ ಆಗ್ತಾ ಇದೆ ಇವತ್ತು ಅನ್ನೋದನ್ನ ನಾವೇ ನೋಡ್ತಾ ಇದ್ದೇವೆ. ಈಗ ನಾವ್ ಯೋಚನೆ ಮಾಡಿದ್ದೇವೆ ದೇವಸ್ಥಾನಕ್ಕೆ ಬಂದ್ ಮಾಡ್ಬೋದಾ ಮಾಡಬಾರ್ದು ಅಂತ.
ಇವರು ನಾವು ನೋಡಿದ್ದು ಇಲ್ಲಿ ಕೃಷ್ಣನ ದೇವಸ್ಥಾನದ ಬಳಿಯಲ್ಲಿ ನಾವು ನೋಡಿದಂತದ್ದು ಅದು ಎಲ್ಲಿಯೂ ಮಾಡಬಾರ್ದಂತ ವ್ಯವಸ್ಥೆ. ಮದುವೆಯ ಮೊದಲು ಅದನ್ನ ನಾವು ಮಾಡಬಹುದು ಅಂತ ಹೇಳಲಿಕ್ಕೆ ಬರುದೇ ಇಲ್ಲ. ನಾವು ಸಾಮಾಜಿಕವಾಗಿ ಸಾಧ್ಯವೇ ಇಲ್ಲ ಅದನ್ನ ಒಪ್ಲಿಕ್ಕೆ. ಅದು ಭಾರತ ದೇಶದಲ್ಲಿ ಅದು ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಇದು ಮಾಡಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಮಾಡಬಾರ್ದು ಅನ್ನೋದು ಸಹಜವಾಗಿ ಎಲ್ಲರೂ ಹೇಳ್ತಾರೆ ಅದನ್ನ. ಅದಕ್ಕೆ ಅದು ಈಗಾಗಲೇ ಗೋಪಾಲಾಚಾರ್ಯ ಹೇಳಿದ್ರಲ್ಲ, ನಮಸ್ಕ ಅಲ್ಲಿ ಬಂದು ಉಗುಳಬಾರದು ಅಂತ ಹೇಳ್ಬೇಕಂತ. ಬಹುಶಃ ಇಲ್ಲ ಸರ್, ನಿಮ್ಮ ಹತ್ರ ಒಂದು ವಿಚಾರ ಕೇಳ್ತೇನೆ. ಅಲ್ಲ, ದೇವಾಲಯಗಳಲ್ಲಿ ಮಾಡಬಾರ್ದಂತ ಅದೊಂದು ಕಾಮನ್ ಸೆನ್ಸ್. ಯಾಕಂದ್ರೆ ದೇವಾಲಯ ಇರುವಂತದ್ದು ಒಂದು ಬೇರೆ ರೀತಿಯಲ್ಲಿ, ಆ ಬಗ್ಗೆ ಚರ್ಚೆಯನ್ನ ಮತ್ತೊಂದ್ಸಲಿ ಮಾಡೋಣ ಬೇರೆ ರೀತಿಯಲ್ಲಿ. ಆದ್ರೆ ದೇವಾಲಯಗಳಿಗೂ ಕೂಡ ನಾವು ಫೋಟೋಶೂಟ್ ಮಾಡಬೇಕು ಅನ್ನುವಂಥದ್ದು, ಮಾಡಬಹುದು ಅನ್ನುವಂಥದ್ದು ಮೈಂಡ್ ಸೆಟ್ ಹೇಗೆ ಬಂತು, ಯಾರಿಂದ ಬಂತು, ಅಂಡ್ ಯಾತಕ್ಕೋಸ್ಕರ ಬಂತು? ಮೇಲೆ ನಂಬಿಕೆ ಇಲ್ಲ ಅವರಿಗೆ. ಹಾಗೆ ಹೇಳ್ತೀರಿ? ದೇವರನ್ನ 100% ಅವರಿಗೆ ಅಲ್ಲಿನ ಏರಿಯಾ ಬೇಕು, ಅಟ್ಮಾಸ್ಫಿಯರ್ ಬೇಕು ಅವರಿಗೆ. ಹಳೆಯದು ಗೋಪುರ ಬೇಕು, ಗಂಟೆ ಕಾಣ್ಬೇಕು, ಅಲ್ಲಿ ದನ ಕಾಣ್ಬೇಕು, ಯಾರೋ 4 ಜನ ಸೀರೆ ಜುಟ್ಟು ಜನಿವಾರ ಇಟ್ಕೊಂಡವ್ರು ಓಡಾಡೋದು ಇರ್ಬೇಕು. ಅದೆಲ್ಲ ಫೋಟೋಕ್ಕೆ ಚೆನ್ನಾಗಿ ಬರ್ತದೆ. ಯಾಕೆ ಕೇಳಿ, ಏನು ಅಂತ ಪ್ರಶ್ನೆ ಕೇಳಿ ನೀವು. ಅದು ಯಾಕೆ ಪ್ಲೇಸ್ ಅಂತ ಯಾರಿಗೂ ಗೊತ್ತಿಲ್ಲ. ಹಳೆ ಮರದ ಕನ್ಸ್ಟ್ರಕ್ಷನ್ಸ್ ಎಲ್ಲ ಬೇಕು ಅವರಿಗೆ, ಆಂಟಿಕ್ ಅಂತ ತೋರಿಸ್ಬೇಕು. ಅದೊಂದು ಹುಚ್ಚಷ್ಟೇ. ಈಗ ಫೋಟೋ ತೆಗೆದು ಅದನ್ನ ಇಟ್ಕೊಳ್ತಾರೆ, ಏನ್ ಮಾಡ್ತಾರೆ ಅದನ್ನ ಅವ್ರ ಹತ್ರ ಕೇಳಿ, ಅವರಿಗೆ ಉತ್ತರ ಗೊತ್ತಿಲ್ಲ ಅಲ್ವಾ? ಹಾಗೆ ಯಾವುದೇ ಪ್ರಶ್ನೆಗೆ ಯಾಕೆ ಅಂತ ಪ್ರಶ್ನೆ ಮಾಡ್ಬೇಕು. ಇದನ್ನೇ ಹಿಂದಿನವರು ಹೇಳಿದ್ದು. ಈಗ ದೇವರನ್ನ ನಂಬೇಕಾದ್ರು ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ. ಸುಮ್ಮನೆ ಬ್ಲೈಂಡ್ ಆಗಿ ಅಂಧವಿಶ್ವಾಸದಿಂದ ನಂಬಬೇಡಿ. ಅಂಧವಿಶ್ವಾಸ, ಈಗ ಕೃಷ್ಣ ಮಠದಲ್ಲಿ ಅಥವಾ ಕೃಷ್ಣನ ದೇವಸ್ಥಾನ ಯಾವುದೇ ದೇವಸ್ಥಾನ ಇರ್ಲಿ, ಫೋಟೋ ಶೂಟ್ ತೆಗೆದ್ರೆ ಏನಾಗತ್ತೆ? ದೇವರು ಪ್ರತ್ಯಕ್ಷ ಆಗಿ ತ್ರಿಶೂಲದಲ್ಲಿ ಚುಚ್ಚಿ ಬಿಡ್ತಾನ? ಏನಾದ್ರೂ ಆಗತ್ತಾ? ಕರೆಕ್ಟ್. ಅದಲ್ಲಲ್ಲ ವಿಚಾರ. ನಮ್ಮ ವಿಚಾರ ಲಹರಿಗಳು ಆತರ ಇಲ್ಲಲ್ಲ. ಅಲ್ಲಿಯೂ ಬಂದ್ ಮಾಡ್ತಾರೆ ಆದ್ರೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತಲೇ ಅರ್ಥ ಅಷ್ಟೇ, ಬೇರೆ ಏನ್ ಅರ್ಥ ಇಲ್ಲ ಅದಕ್ಕೆ ಅಲ್ವಾ? ಎಸ್, ದೇವರ ಅವರಿಗೆ ಅದು ಅರ್ಥ ಆಗೋದಿಲ್ಲ. ಇದನ್ನ ಅಪೋಸ್ ಮಾಡುವವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇದ್ರೆ ಮಾಡೋದಿಲ್ಲ ಅಲ್ವಾ? ಇಲ್ಲ, ನಂಗೂ ಕೂಡ ಅದೇ ಮಾತಾಡ್ತಾ ಇದ್ದೇವೆ. ಕರೆಕ್ಟ್. ಇಲ್ಲ, ನಂಗೂ ಕೂಡ ಅದೇ ಶಾಕ್ ಆಯ್ತು. ನಾನು ಆಗ್ಲೇ ಹೇಳಿದಾಗ 7 ಕೆರೆಗಳನ್ನ ನಾವು ಪರಮ ಪವಿತ್ರ ಅಂತ ಅನ್ಕೊಳ್ತೀವಿ. ಈಗ ನೀವು ತೀರ್ಥ ಅಂತ ಎಣಿಸಿದ್ರೆ ಅದನ್ನ ಹೌದಪ್ಪ, ಬರೀ ನೀರು ಅಂತ ಎಣಿಸಿದವರಿಗೆ ನಾವೇನ್ ಹೇಳುದು? ಹೌದು, ನೀರಲ್ಲಿ ಕಾಲ ಹಾಕಿ ಅಲ್ಲಿ ದಂಡೆಯಲ್ಲಿ ಕುಳಿತುಕೊಂಡು ಆ ನೀರಿಗೆ ಕಾಲನ್ನ ಹಾಕಿಕೊಂಡು ಕಾಲನ್ನ ಅಲ್ಲಾಡಿಸಿಕೊಂಡು ಇಬ್ರು ಕೂಡ ವಿಡಿಯೋ ಆ ಒಂದು. ನಿಮ್ಗೆ ಒಂದು ಮಾತು ಹೇಳ್ತೇನೆ. ಉಡುಪಿಯಲ್ಲಿ ರಥಬೀದಿ ಎಷ್ಟು ಪವಿತ್ರ ಅಂತ ಹೇಳಲಿಕ್ಕೆ 8 ಮಠದ ಸ್ವಾಮಿಗಳು ಕೂಡ ರಥಬೀದಿಯಲ್ಲಿ ವಾಹನದಲ್ಲಿ ಬರುವುದಿಲ್ಲ. ಯಾರಿಗೆ ಗೊತ್ತಿಲ್ಲ, ಹೆಚ್ಚಿನವರಿಗೆ. ಅಲ್ಲಿ ನಾವು ಪ್ರತಿಯೊಂದು ಅವರ ಮಠಗಳೆಲ್ಲ ಹಿಂಬದಿಯಲ್ಲಿ ಅವರಿಗೆ ಎಂಟ್ರೆನ್ಸ್ ಇರ್ತದೆ. ಗಾಡಿ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬರುವಂತದ್ದು. ಇವತ್ತಿಗೂ ತುಂಬಾ ಹಳೆ ಸಂಪ್ರದಾಯ ಇರುವಂತಹ ಭಕ್ತರು ರಥಬೀದಿಯಲ್ಲಿ ವೆಹಿಕಲ್ ಅಲ್ಲಿ ಬರುದಿಲ್ಲ. ಆ ರೀತಿ ಇದೆ ಅಲ್ವಾ? ಯಾರು ಕೂಡ ಕೃಷ್ಣನ ಅನೇಕ ಮಠಾಧೀಶರೆಲ್ಲ ಇದ್ದಾರೆ, ಅಷ್ಟಮಠ ಅಲ್ಲದೆ ಬೇರೆ ಮಠಾಧೀಶರು ಇದ್ದಾರೆ, ಅವರು ಯಾರು ಬರುದಿಲ್ಲ. ಸರ್, ಮತ್ತೆ ಅದರ ಜೊತೆಗೆ ಈ ಪರ್ಯಾಯದ ಉತ್ಸವದಲ್ಲಿ ಏನು ಶ್ರೀಗಳವರು ಮೆರವಣಿಗೆಯಲ್ಲಿ ಬರ್ತಾರಲ್ಲ, ಹೌದು, ರಥಬೀದಿಗೆ ಬಂದಾಗ ಅವರು ಆ ಪಲ್ಲಕ್ಕಿಯಿಂದ ಕೆಳಗಿಳಿತಾರೆ. ಕೆಳಗಿಳಿದು ನಡೀತಾ ಹೋಗ್ತಾರೆ. ಇದು ರಥಬೀದಿಗೆ ನಾವು ಕೊಡುವ ಗೌರವ. ವಸ್ತುತಃ ರಥಬೀದಿಯಲ್ಲಿ ಚಪ್ಪಲಿ ಕೂಡ ಹಾಕಿಕೊಂಡು ಓಡಾಡಬಾರ್ದು, ಅದರ ಪಾವಿತ್ರ್ಯತೆ. ರಥಬೀದಿ ಅಂತ ಹೇಳಿದ್ರೆ ಅದು ದೇವರ ನಿತ್ಯ ಸನ್ನಿಧಾನ ಅಂತ ಒಂದು ಎಚ್ಚರಿಕೆ ಮೂಡಬೇಕು ಅಂತ ಹಿರಿಯರು ಹಾಕಿಕೊಟ್ಟಂತ ಪದ್ಧತಿಗಳು ಇವೆಲ್ಲ. ಕರೆಕ್ಟ್ ಅಲ್ವಾ? ಎಸ್ ಸರ್. ಈಗ ನಾವು ಒಂದು ವಿಡಿಯೋವನ್ನ ನೋಡ್ತಾ ಇದ್ದೀವಿ, ಒಂದು ಉಡುಪಿ ರಥಬೀದಿಯಲ್ಲಿ ತೆಗೆದುಕೊಂಡಂತಹ ಒಂದು ಫೋಟೋಶೂಟ್. ಅಂದ್ರೆ ಇಂತಹ ಫೋಟೋಶೂಟ್ಗಳು ಬಹಳಷ್ಟು ನಡೀತಾ ಇದೆ ಬಹುಶಃ ಉಡುಪಿಯಲ್ಲಿ, ಅಲ್ವಾ ಸರ್? ಅಲ್ಲ, ನಿಮ್ಗೆ ಫೋಟೋ ಸಿಗ್ಲಿಲ್ಲ ಫೋಟೋಗಳು. ಈ ಫೋಟೋ ಎಷ್ಟು ಅಡ್ಡಿಲ್ಲ, ಪರವಾಗಿಲ್ಲ, ವಾಸಿ ಅಂತ ಅನ್ಕೊಳ್ತೀರಿ. ಪಾಪ ಏನೋ ನಡ್ಕೊಂಡ್ ಬರ್ತಾ ಇದ್ದಾರೆ ಅಷ್ಟೇ. ಹೌದಪ್ಪ. ಇನ್ನು ಕೆಲವು ವಿವರಣೆಗಳನ್ನ ಹೇಳಲಿಕ್ಕೆ ಕಷ್ಟ ಸಾಮಾಜಿಕವಾಗಿ. ಆ ರೀತಿಯ ಫೋಟೋಗಳನ್ನು ಕೂಡ ತೆಗೆದುಕೊಳ್ತಾರೆ. ನಾನು ನೋಡಿದ್ದೇನೆ ಅದನ್ನು. ಕೇರಳದಿಂದ ಬಂದವರು, ನಾನು ನೋಡಿದ್ದು ಕೇರಳದವರು. ಅವರದ್ದು ಏನ್ ಮಾಡ್ತಾರೆ ಅವರಂತ ಗೊತ್ತೇ ಇಲ್ಲ ಅವರಿಗೆ. ಅಂದ್ರೆ ಈ ಕ್ಷೇತ್ರದ ಒಂದು ಪವಿತ್ರತೆ ಏನು, ಆ ಕ್ಷೇತ್ರದ ಒಂದು ಕಾರಣಿಕೆ ಏನು ಗೊತ್ತಿಲ್ಲ. ಇದನ್ನು ಬೀದಿಲಿ ಮಾಡುವಂತದ್ದೇ ಅಲ್ಲ, ಪವಿತ್ರ ಅಲ್ಲ, ಎಲ್ಲಿಯೂ ಮಾಡುವಂತದ್ದಲ್ಲ.
ಕರೆಕ್ಟ್ ಕರೆಕ್ಟ್. ಬಟ್ ಸ್ಟಿಲ್ ಒಂದು ಆಂಟಿಕ್ ಪ್ಲೇಸ್ಗಳನ್ನ ಸ್ಥಳಗಳನ್ನ ಹುಡುಕಿಕೊಂಡು ಬರ್ತಾರೆ ಪುರಾತನವಾಗಿ, ಅದು ಅವರ ಉದ್ದೇಶ ಆಗಿರುತ್ತೆ. ಬ್ಯಾಕ್ ಗ್ರೌಂಡ್ ಬೇಕು, ಬೇರೆ ಏನ್ ಬೇಡ ಅವರಿಗೆ. ಓಕೆ, ಹಾಗಾದ್ರೆ ನಾವು ಫೋಟೋಗ್ರಾಫರ್ಸ್ ಪಾಪ ಅವರಿಗೆ ಹೊಟ್ಟೆಪಾಡು. ಹೌದು, ಹಾಗಾದ್ರೆ ನಾವು ನೋಡಿರುವಂತದ್ದು ಈ ಫೋಟೋಗಳು ಜಸ್ಟ್ ಸ್ಯಾಂಪಲ್ ಅಂತ ಹೇಳ್ತೀರಿ, ಇದಕ್ಕಿಂತ ವಿಕೃತವಾಗಿರುವಂತಹ ಫೋಟೋಗಳು ಚೆನ್ನಾಗಿದೆ ನೀವು ತೋರಿಸಿದ್ದು. ಓಕೆ, ಇದು ಚೆನ್ನಾಗಿದೆ ಬಹುಶಃ. ಓಕೆ, ಸೊ ಆ ರೀತಿಯ ಒಂದು ಫೋಟೋಶೂಟ್ಗಳು ಮಾಡ್ತಾರೆ ಹಾಗಾದ್ರೆ ರಥಬೀದಿಗಳಲ್ಲೆಲ್ಲ? ಅಲ್ಲ, ಮಾಡಿ ಜಾಸ್ತಿ ಆಗಿತ್ತು, ಅದನ್ನ ಮತ್ತೆ ನಿಲ್ಲಿಸ್ಬೇಕಾಯ್ತು. ಹಾಗೆ ನಿಜ ನಿಜ ದುರಂತ. ಯಾಕಂದ್ರೆ ನಾನು ಹೇಳಿದಲ್ಲ ಸರ್, ನಾನು ಕೂಡ ನೋಡಿದಾಗ ನೋಡಿದಾಗ ದೇವಾಲಯಗಳಿಗೆ ಹೋದಾಗ ಅಲ್ಲಿ ಅವಕಾಶ ಇದೆ ಅಂತ ಆದ್ರೆ ಅವರು ಮುಂದುವರಿಸ್ತಾ ಹೋಗ್ತಾರೆ. 100%. ಎಸ್ ಸರ್. ಇನ್ನು ತಾವುಗಳು ತೆಗೆದುಕೊಳ್ಳುವ ಈ ಒಂದು ಇನಿಷಿಯೇಟಿವ್ ನಿರ್ಧಾರದಿಂದ ಇನ್ನು ಬೇರೆ ದೇವಾಲಯಗಳು ಕೂಡ ಒಂದು ಅಲರ್ಟ್ನೆಸ್ ಅನ್ನು ಹೊಂದಿಕೊಳ್ಳುತ್ತೆ, ನೋಡೋಟ ಒಂದು ವಿಚಾರಗಳು. ಯಾಕಂದ್ರೆ ನಮ್ಮ ಪವಿತ್ರತೆಯನ್ನು ನಾವು ಉಳಿಸ್ಕೊಳ್ಬೇಕು. ಇದಿದ್ರೆ ಅವರ ಇಷ್ಟ ಬಂದಂತೆ ಹೋದ್ರೆ ಬಹಳಷ್ಟು ಕಷ್ಟ ಇದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ನಮಸ್ತೆ. ಮೋಹನ್ ಭಟ್ ಅವರಿದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೋಹನ್ ಭಟ್ರೆ, ನಮಸ್ತೆ ಸರ್. ನಮಸ್ಕಾರ. ಸದ್ಯ ಉಡುಪಿ ಮಠ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಸರ್, ಇನ್ನು ಮುಂದೆ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ಗಳು ಬ್ಯಾನ್ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಏನ್ ಹೇಳ್ತೀರಾ ಸರ್? ಫಸ್ಟ್ ಆಕ್ಷನ್. ಬಹಳ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ ಪರಮ ಪೂಜ್ಯರು. ಯಾಕಂತ ಹೇಳಿದ್ರೆ ಈಗಾಗಲೇ ಅಲ್ಲಿ ಕೂತ ಗಣ್ಯರು ಹೇಳಿದ್ರು, ಉಡುಪಿ ಕೃಷ್ಣನಿಗೆ ಮತ್ತೆ ರಥಬೀದಿಗೆ ಅದರದ್ದೇ ಆದಂತಹ ಒಂದು ಘನತೆ ಇದೆ, ಮತ್ತೆ ಅದರದ್ದೇ ನಿಯಮಗಳಿದ್ದಾವೆ. ಇಲ್ಲಿ ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮದ ಒಂದು ಒಳ್ಳೆ ವಿಚಾರ ಮತ್ತು ಕೆಟ್ಟ ವಿಚಾರ ಏನಂತ ಹೇಳಿದ್ರೆ ವಿಪರೀತ ಸ್ವಾತಂತ್ರ್ಯ ಧರ್ಮದ ಮೇಲೆ ಇರುವಂತದ್ದು. ಏನ್ ಬೇಕಾದ್ರೆ ಮಾಡ್ಬೋದು, ಎಷ್ಟು ಬೇಕಾದ್ರೆ ಮಾತಾಡ್ಬೋದು, ಏನ್ ಬೇಕಾದ್ರೆ ಬೈಬಹುದು, ಯಾವ ದೇವರನ್ನು ಬೇಕಾದ್ರೆ ಹೀಯಾಳಿಸಬಹುದು. ಇದು ನಮ್ಮ ಧರ್ಮದಲ್ಲಿರುವಂತ ಒಂದು ವಿಪರೀತವಾದಂತ ಸ್ವಾತಂತ್ರ್ಯ. ಇದು ಬೇರೆ ಧರ್ಮದಲ್ಲಿಲ್ಲ. ಈಗ ಬೇರೆ ಯಾವ್ದಾದ್ರು ಅಂದ್ರೆ ಅನ್ಯ ಮತದ ಮತೀಯರ ಈಗ ಒಂದು ಚರ್ಚ್ ಇರ್ಲಿ, ವಟ ಇಲ್ಲಿ ಆದ್ರೂ ಇಂಥದ್ದೊಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಏನಾದ್ರು ಮಾಡಿರೋದು ಅವ್ರು ಮಾಡ್ಲಿಕ್ಕೆ ಬಿಡ್ತಾರ ಅವರು. ಇದು ನಮ್ಮ ಧರ್ಮದಲ್ಲಿರುವಂತ ವಿಪರೀತವಾದಂತ ಸ್ವಾತಂತ್ರ್ಯ. ಇದಕ್ಕೊಂದು ಕಡಿವಾಣವನ್ನ ನಮ್ಮ ಪರಮ ಪೂಜ್ಯರು ಹಾಕಿದ್ದಾರೆ, ಬಹಳ ಸಂತೋಷದ ವಿಚಾರ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಯುವಕರಿಗೆ, ಈಗಿನ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ, ಸನಾತನ ಹಿಂದೂ ಧರ್ಮದ ಬಗ್ಗೆ ಸರಿಯಾದಂತ ಒಂದು ಇದು ಮಾರ್ಗದರ್ಶನ ಇಲ್ಲ. ಯಾಕಂದ್ರೆ ಹಿಂದೆಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವು ಎಲ್ಲ ಸಣ್ಣದಿರುವಾಗ ಹೇಗಂತ ಹೇಳಿದ್ರೆ ಸಾಯಂಕಾಲ ಭಜನೆ ಆಗದೆ ಊಟ ಇಲ್ಲ ಮನೆಯಲ್ಲಿ, ಬೆಳಿಗ್ಗೆ ಜಪ ಪೂಜೆಗಳನ್ನು ಮಾಡದೆ ಕಾಫಿ ತಿಂಡಿ ಮುಟ್ಲಿಕ್ಕಿಲ್ಲ. ನಮ್ಮ ಅಜ್ಜಿ ಕುತ್ಕೊಂಡು ನಮ್ಮ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳ್ತಾ ಇದ್ರು, ನಮ್ಮ ದೈವ ದೇವರುಗಳ ವಿಚಾರಗಳನ್ನು ನಮ್ಗೆ ತಿಳಿಸ್ತಾ ಇದ್ರು. ಹಾಗಾಗಿ ನಮ್ಗೊಂದು ಭಯಭಕ್ತಿ ಅಂತ ಹೇಳುವಂತದ್ದು ಇರ್ತಿತ್ತು, ಯಾವ ಜಾಗದಲ್ಲಿ ಹೇಗೆ ಇರಬೇಕು ಅಂತ ಹೇಳುವಂತದ್ದು ಇರ್ತಿತ್ತು. ನಾವು ದೇವಸ್ಥಾನದ ಗೋಪುರ ದೂರದಿಂದ ನೋಡುವಾಗ್ಲೇ ನಾವು ಚಪ್ಪಲ್ ತೆಗೆದು ನಮಸ್ಕಾರ ಮಾಡುವಂತ ಸಂಸ್ಕಾರ ನಮ್ಮದಿತ್ತು. ಆದ್ರೆ ಈಗಿನ ಒಂದು ಶೈಲಿ ಹೇಗಾಗಿದೆ ಅಂತ ಹೇಳಿದ್ರೆ ಯುವಕರದ್ದು, ಇದು ಬಹಳ ಬೇಸರದ ಸಂಗತಿ. ಈಗಾಗಲೇ ಮಹಿತೋಷ್ ಅವರು ಹೇಳಿದ ಹಾಗೆ ಮದುವೆ ಆಗುವಂತದ್ದು ಏನಂದ್ರೆ ಅದೊಂದು ಫ್ಯಾಷನ್ ಆಗಿ ಬಿಟ್ಟಿದೆ. ಅದು ಕೂಡ ನೀವು ನೋಡ್ತಾ ಇರಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮದುವೆ ಆಗಿ 1-2 ವರ್ಷದಲ್ಲೇ ಡೈವರ್ಸ್. ಗೊತ್ತಾಯ್ತಲ್ವಾ? ಅಂದ್ರೆ ಇವರು ಒಂದು 2 ವರ್ಷ 3 ವರ್ಷದ ಮದುವೆ, ಅದಕ್ಕೊಂದಷ್ಟು ಖರ್ಚುಗಳು. ಒಂದು ಸಂಸ್ಕಾರ ಇದ್ರೆ ಡೈವರ್ಸ್ ಕೂಡ ಆಗುದಿಲ್ಲ. ಮದುವೆ ಯಾಕೆ ಆಗ್ತಾರೆ? ಒಂದು ಕುಟುಂಬವನ್ನು ಬೆಳೆಸಬೇಕಾಗುವಂತದ್ದು. ಆ ಹಿಂದೆ ಇದ್ದಂತ ಒಂದು ದೊಡ್ಡ ನಮ್ಮ ಹಿರಿಯರು ಒಂದು ದೊಡ್ಡ ಒಂದು ವಿಚಾರವನ್ನು ಹಾಕಿಕೊಟ್ಟಿದ್ದಾರೆ. ಆದ್ರೆ ಈಗ ಅದರ ಬಗ್ಗೆ ತಿಳಿಸುವಂತ ಕಾರ್ಯ ಆಗ್ಬೇಕು, ನಮ್ಮ ಹಿರಿಯರಿಂದೆಲ್ಲ ಆಗ್ಬೇಕು. ಮಠ ಮಂದಿರಗಳೆಲ್ಲವೂ ಕೂಡ ಈ ಒಂದು ವಿಚಾರದ ಬಗ್ಗೆ ಬಹಳ ಸೀರಿಯಸ್ ಆಗಿ ನಾವು ತಗೊಳ್ಬೇಕಾಗ್ತದೆ. ನೀವು ನೋಡಿ, ನೀವು ಬೇಕಾದ್ರೆ ಒಂದು ಅಭಿಯಾನವನ್ನು ಬೇಕಾದ್ರೆ ನೀವು ಮಾಡಿ ನೋಡಿ, ಒಂದು ವಿಶ್ಲೇಷಣವನ್ನು ಬೇಕಾದ್ರೆ ಮಾಡಿ ನೋಡಿ. ನೀವು ಯಾವುದೇ ಮಕ್ಕಳಿಗೆ ಭಗವದ್ಗೀತೆ ಬಗ್ಗೆ 1-2 ಶ್ಲೋಕ ಗೊತ್ತಿಲ್ಲ, ರಾಮಾಯಣದ ಬಗ್ಗೆ ಗೊತ್ತಿಲ್ಲ, ನಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಹಬ್ಬಗಳಿದ್ದಾವೆ ಅಂತ ಹೇಳುವಂತದ್ದು ಗೊತ್ತಿಲ್ಲ, ಆ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ಬೇಕಂತ ಹೇಳುವಂತದ್ದು ಗೊತ್ತಿಲ್ಲ, ಯಾವುದೇ ಒಂದು ವಿಚಾರ ಇಲ್ಲ. ಇದೆಲ್ಲವೂ ಇದಕ್ಕೆ ಮೂಲ ಕಾರಣ. ಅವರಿಗೆ ದೇವಸ್ಥಾನ ಮತ್ತೆ ಪಬ್ಬು, ಕ್ಲಬ್ಬು, ಬೀಚ್ ಎಲ್ಲ ಒಂದೇ ರೀತಿಯಲ್ಲಿ ನೋಡ್ತಾರೆ ಅವರು. ಸೊ ನನ್ನದೊಂದು ಮನವಿ ಏನಂತ ಹೇಳಿದ್ರೆ, ನಮ್ಮ ಮಠ ಮಂದಿರಗಳು ಇಂಥ ಯುವಕರಿಗೆ ಕೆಲವೊಂದು ಮಾರ್ಗದರ್ಶನವನ್ನು ಕೊಡುವ ಮೂಲಕ ಇನ್ನು ಮುಂದೆ ಬರುವಂತ ಪೀಳಿಗೆ ಈ ರೀತಿಯ ಒಂದು ಕೆಟ್ಟ ಒಂದು ಇದಕ್ಕೆ ಬರಬಾರದು ಅಂತ ಹೇಳುವಂತದ್ದನ್ನ ಪರಮ ಪೂಜ್ಯರು ಅದರ ಬಗ್ಗೆ ಒಂದು ಬಹಳಷ್ಟು ಯೋಚನೆ ಮಾಡಬೇಕು ಅಂತ ಹೇಳುವಂತದ್ದು ನಮ್ಮದೊಂದು ವಿನಮ್ರ ವಿನಂತಿ. ಓಕೆ ಮೋಹನ್ ಭಟ್ ಸರ್, ಈಗ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರೆ, ಅಂದ್ರೆ ಇತರ ಧರ್ಮದಲ್ಲಿ ಈ ರೀತಿ ದೇವಾಲಯ ಪ್ರಾರ್ಥನಾ ಸ್ಥಳಗಳನ್ನ ಪೂಜ್ಯತಾ ಭಾವನೆಯಿಂದ ನೋಡಲಾಗುತ್ತೆ, ಇಲ್ಲಿ ಫೋಟೋಶೂಟ್ಗಳನ್ನ ಮಾಡಲಾಗುತ್ತೆ ಅನ್ನುವಂತಹ ವಿಚಾರ. ವೈ ಇದೇ ಪ್ರಶ್ನೆ ಕೇಳ್ತಾ ಇರುವಂತದ್ದು, ಏನ್ ಹೇಳ್ತೀರಿ ವೈ ಅನ್ನುವಂಥದ್ದು? ಅಲ್ಲ, ನೀವು ನೋಡಿ, ಒಂದು ಚರ್ಚ್ ಆಗ್ಲಿ ಮಸೀದಿ ಹತ್ರ ಆಗ್ಲಿ ಫೋಟೋಶೂಟ್ ಮಾಡ್ಲಿಕ್ಕೆ ಬಿಡ್ಲಿ ನೋಡುವವರು.
ಸಾಧ್ಯವಿಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಧರ್ಮದ ವಿಪರೀತ ಸ್ವಾತಂತ್ರ್ಯ ನೋಡಿ. ನಿಮ್ಗೆ ಒಂದು ಉದಾಹರಣೆಗೆ ನಾನು ಹೇಳ್ತೇನೆ ಕೇಳಿ. ಒಂದು ಇಸ್ಲಾಂ ಧರ್ಮದಲ್ಲಿ ಒಂದು ಅವರಿಗೆ ಒಂದು 5 ಹೊತ್ತಿನ ನಮಾಜ್ ಅಂತ ಹೇಳುವಂತದ್ದೊಂದು ಇರ್ತದೆ. ಎಲ್ಲರೂ ಹೋಗಿ ಆ ಹೊತ್ತಿನಲ್ಲಿ ಆ ಸಮಯ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಸೇರ್ತಾರೆ. ಅವರದ್ದು ಒಂದು ಧರ್ಮದ ಬಗ್ಗೆ ಏನಿದೆ ಅಲ್ಲಿ ಅದೊಂದು ಪ್ರಚಾರಕ್ಕೆ ಸಿಗ್ತದೆ ಅವರಿಗೆ. ಅಂದ್ರೆ ಒಂದೇ ಒಂದು ಹೊತ್ತಿನಲ್ಲಿ ಎಲ್ಲರಿಗೂ ಕೂಡ ವಿಚಾರಗಳು ತಿಳಿಸ್ತದೆ. ಇನ್ನು ಕ್ರಿಶ್ಚಿಯನ್ರು ಅವ್ರು ನೋಡಿ, ಪ್ರತಿ ಭಾನುವಾರ ಒಂದು ಸರಿಯಾದ ಸಮಯಕ್ಕೆ ಅಲ್ಲಿ ಒಂದು ಒಂದು ಚರ್ಚಿಗೆ ಹೋಗ್ತಾರೆ. ಅಲ್ಲಿ ಅವರ ಪ್ರಾರ್ಥನೆ ಆಗ್ತದೆ. ಅಲ್ಲಿ ಏನಾದ್ರೂ ವಿಚಾರಗಳಿದ್ರೆ ಅದೊಂದು ವಿಚಾರ ವಿನಿಮಯಲ್ಲಿ ಆಗ್ತದೆ. ಬಟ್ ನಮ್ಮದು ಹೇಗಂತ ಹೇಳಿದ್ರೆ, ನಾವು ಯಾವಾಗ ನಮ್ಗೆ ಪುರ್ತದ್ದು ಉಂಟು ಆವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಒಂದು ಬೆಳಿಗ್ಗೆ 6 ಗಂಟೆಗೆ ಹೋಗೋರಿದ್ದಾರೆ, 5 ಗಂಟೆಗೆ ಹೋಗೋರಿದ್ದಾರೆ, 8 ಗಂಟೆಗೆ ಹೋಗೋರಿದ್ದಾರೆ, 10 ಗಂಟೆಗೆ ಹೋಗೋರಿದ್ದಾರೆ. ಇದು ನಮ್ಮ ಧರ್ಮದ ಸ್ವಾತಂತ್ರ್ಯ. ನಮ್ಗೆ ಎಷ್ಟೊತ್ತಿಗೆ ಬೇಕಾದ್ರೆ ನಾವು ಹೋಗ್ಬೋದು ದೇವರನ್ನು. ಅಂದ್ರೆ 12 ಗಂಟೆ ರಾತ್ರಿ ಬೇಕಾದ್ರೆ ನಾವು ಹೋಗಿ ದೇವರಿಗೆ ಕೈ ಮುಟ್ಟು ಬರ್ಬೋದು. ಯಾಕಂತ ಹೇಳಿದ್ರೆ ಇದನ್ನ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಹಿಂದೂ ಧರ್ಮ ಅಂತ ಹೇಳುವಂಥದ್ದು ಯಾವಾಗ ಹುಟ್ಟಿದಂತ ಗೊತ್ತಿಲ್ಲ. ಇದಕ್ಕೆ ಕೊನೆ ಇಲ್ಲ. ಇದಕ್ಕೆ ಕೊನೆ ಅಂತ ಹೇಳುವಂತದ್ದಿಲ್ಲ. ಹಾಗಾಗಿ ನಮ್ಮ ಹಿಂದಿನಿಂದಲೂ ಕೂಡ ದೇವರನ್ನು ನಾವು ಯಾವ ರೀತಿ ಬೇಕಾದ್ರೆ ನಾವು ಆರಾಧಿಸಬಹುದು. ಅಂತ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದ್ರಿಂದ. ಆದ್ರೆ ಬೇರೆ ಧರ್ಮದಲ್ಲಿ ಇಲ್ಲ. ಅದು ಮತ್ತೆ ಹುಟ್ಟಿಕೊಂಡ ಧರ್ಮ. ಹಾಗಾಗಿ ಅವರಕ್ಕೊಂದು ಕಟ್ಟುನಿಟ್ಟನ್ನು ಹಾಕೊಂಡಿದ್ದಾರೆ ಅವರು. ಅದನ್ನು ಮೊದಲಿಂದಲೂ ಕೂಡ ಆ ಧರ್ಮ ಸ್ಥಾಪನೆ ಆಗುವ ಸಂದರ್ಭದಿಂದಲೂ ಕೂಡ ಅವರೊಂದು ಅದಕ್ಕೊಂದು ಒಂದು ಬುನಾದಿಯನ್ನು ಹಾಕಿದ್ದಾರೆ. ಹೀಗೆ ಇರಬೇಕಂತ ಹೇಳಿ ಅದು ಕಂಟ್ರೋಲ್ ಅಲ್ಲಿ ಇದೆ. ನಮ್ಮಲ್ಲಿ ಅಂತ ಹೇಳಿದ್ರೆ ಗುರುಗಳ ಮಾತಿಗೆ ಬೆಲೆ ಇಲ್ಲ. ಸ್ವಾಮಿಗಳು ಏನಾದ್ರು ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಒಂದು ಯಾರಾದ್ರೂ ಒಂದು ಪುರೋಹಿತ ವರ್ಗದವರಾಗಿರ್ಬೋದು, ಪಂಡಿತರಾಗಿರ್ಬೋದು, ಏನಾದ್ರು ವಿಚಾರ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಓಕೆ ಸರ್, ಎಸ್. ಇದು ನಮ್ಮ ಧರ್ಮದ ಒಂದು ವಿಪರೀತ ಸ್ವಾತಂತ್ರ್ಯ. ಓಕೆ ಸರ್, ಎಸ್. ಥ್ಯಾಂಕ್ ಯು ಧನ್ಯವಾದಗಳು. ಒಂದು ಧರ್ಮದ ವಿಪರೀತವಾಗಿರುವಂತಹ ಸ್ವಾತಂತ್ರ್ಯದಿಂದ ಇಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ಅದೇನೇ ಇರಲಿ. ಇನ್ನು ಮುಂದಕ್ಕೆ ಉಡುಪಿ ಪುಣ್ಯಕ್ಷೇತ್ರ ಶ್ರೀಕೃಷ್ಣ ಮಠ ಅಲ್ಲಿಯ ರಥಬೀದಿಯ ಆವರಣಗಳಲ್ಲಿ ಯಾವುದೇ ರೀತಿಯ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡಲಿಕ್ಕಿಲ್ಲ. ಆ್ಯಂಡ್ ಒಳ್ಳೆಯ ನಿರ್ಧಾರ, ಟು ಬಿ ಫ್ರ್ಯಾಂಕ್ಲಿ ಹೇಳ್ತೇನೆ, ಬಹಳಷ್ಟು ಒಳ್ಳೆಯ ನಿರ್ಧಾರವನ್ನು ಉಡುಪಿ ಕೃಷ್ಣ ಮಠ ತೆಗೆದುಕೊಂಡಿದೆ. ಭಾಳಷ್ಟು ಈ ಒಂದು ನಿರ್ಧಾರವನ್ನು ಸ್ವಾಗತಿಸ್ತೀವಿ. ಯಾರು ಏನು ಬೇಕಾದರೂ ಹೇಳ್ಬೋದು. ಯಾಕಂದರೆ ನಾನು ಆಗಲೇ ಹೇಳಿದೆ, ಹಾಗೆ ಭಾಳಷ್ಟು ಕರೆಗಳು ಬರ್ತಾ ಇದೆ. ಈಗಲೂ ಕೂಡ ನಾನು ಆಗಲೇ ಹೇಳಿದೆ, ಇಫ್ ಯು ಆರ್ ಅಪೋಸಿಂಗ್ ಈ ಒಂದು ವಿಚಾರವನ್ನು ಅಂತ ಬಂದಾಗ ವೆಲ್ಕಮ್, ಕರೆ ಮಾಡಿ ನಾವು ಮಾತಾಡ್ತೀವಿ. ಯಾಕಂದರೆ ಸ್ವಾತಂತ್ರ್ಯ ಅನ್ನುವಂತಹ ವಿಚಾರಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರುತ್ತೆ. ದೇವಾಲಯಗಳ ಸ್ಥಳಗಳಲ್ಲೂ ಕೂಡ ನಮ್ಮಗಳಿಗೆ ಫೋಟೋಶೂಟ್ ಮಾಡಲಿಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಬಂದಾಗ ಎಸ್, ಇದು ನಿಜವಾಗ್ಲೂ ಕೂಡ ಅದಕ್ಕೆ ಧಿಕ್ಕಾರ ಇದೆ, ಸಾಧ್ಯವೇ ಇಲ್ಲ. ಜೊತೆಗೆ ಈ ಒಂದು ವಿಚಾರದಲ್ಲಿ ನಾಟ್ ಓನ್ಲಿ ಉಡುಪಿ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಸ್ವಾಗತಿಸ್ತಾ ಪ್ರತಿಯೊಂದು ಪ್ರಮುಖ ದೇವಾಲಯಗಳು ಕೂಡ, ಅದರ ಆಡಳಿತ ಮಂಡಳಿಯವರು ಕೂಡ, ಪ್ರಮುಖರು ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಜವಾಗ್ಲೂ ಕೂಡ ನಮ್ಮ ನಂಬಿಕೆ, ನಮ್ಮ ಅಸ್ಮಿತೆ, ನಮ್ಮ ವಿಚಾರಗಳು ಎಲ್ಲವೂ ಕೂಡ ಉಳಿಯುತ್ತೆ. ಧನಾತ್ಮಕವಾಗಿರುವಂತಹ ದೇವರ ವಿಚಾರ ನಂಬಿಕೆಗಳು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಇಲ್ದಿದ್ರೆ ಅಲ್ಲಿ ಈ ರೀತಿಯ ಡಿಸ್ಟ್ರಾಕ್ಷನ್ಗಳು, ಜೊತೆಗೆ ಅದು ನಾನು ಆಗಲೇ ಹೇಳಿದಾಗೆ ಎಲ್ಲಿ ತನಕ ಬಂದು ಹೋಗಿದೆ ಅಂತ ಬಂದಾಗ ಬೇರೆ ಬೇರೆ ದೇವಾಲಯಗಳು, ಅಂದರೆ ವೆರಿ ಪವರ್ಫುಲ್ ಆಗಿರುವಂತಹ ಕಾರಣಿಕ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯ ವೆಡ್ಡಿಂಗ್ ಫೋಟೋಶೂಟ್ಗಳನ್ನು ಮಾಡ್ತಾ ಹೋದರೆ, ಈ ರೀತಿಯ ಫೋಟೋಶೂಟ್ಗಳನ್ನು ಮಾಡ್ತಾ ಹೋದರೆ ಭಾಳಷ್ಟು ಕಷ್ಟ ಇದೆ. ಇದು ನಮ್ಮ ಸಮಾಜಕ್ಕೆ ಹಾನಿ ಉಂಟು ಮಾಡುವಂತಹ ಶಕ್ತಿಯಾಗುತ್ತೆ ಇನ್ನು ಮುಂದಕ್ಕೆ. ಸೊ ಆ ನಿಟ್ಟಿನಲ್ಲಿ ನೆನಪಿನಲ್ಲಿಡಿ. ಕೊನೆಯದಾಗಿ ಈ ಸಂದರ್ಭ ಭಾಳಷ್ಟು ಕರೆಗಳಿವೆ, ಕ್ಷಮಿಸಿ, ಸಮಯದ ಭಾವ ತುಂಬಾ ಇದೆ. ಆಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ. ಲಾಸ್ಟ್ ರಿಕ್ಷನ್ ಮೇಡಮ್, ಈ ಸಂದರ್ಭ ಪೂರ್ಣಿಮಾ ಸುರೇಶ್ ಅವರು ವಿಶ್ವ ಹಿಂದೂ ಪರಿಷತ್ನ ಸಂಘಟನೆಯ ಪ್ರತಿನಿಧಿಯಾಗಿ ಹಿಂದೂ ಧರ್ಮದ ವಿಚಾರವಾಗಿ ಮಾತಾಡಿದಾಗ, ಧರ್ಮಗಳು ಉಳಿಬೇಕು ಅಂತ ಬಂದಾಗ ಇಂತಹ ನಿರ್ಧಾರಗಳು ಅಗತ್ಯ ಅಂತ ಹೇಳ್ತಾರೆ. ಇವನು ಮೋಹನ್ ಭಟ್ ಅವರು ಕೂಡ ಹೇಳುವಂಥದ್ದು ಅದೇ, ಇತರ ಧರ್ಮಗಳಲ್ಲಿ ಹೋಲಿಸಿದರೆ ಈ ಧರ್ಮದಲ್ಲಿ ಭಾಳಷ್ಟು ಸ್ವಾತಂತ್ರ್ಯ ಇದೆ, ಹಾಗಿದ್ದಾಗ ಆ ಸ್ವಾತಂತ್ರ್ಯ ಈ ರೀತಿಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ಈ ಒಂದು ನಿರ್ಧಾರದ ಬಗ್ಗೆ. ಲಾಸ್ಟ್ ರಿಯಾಕ್ಷನ್ ಬಹುಶಃ ತಾವು ನೋಡಿದ್ದೀರಾ ಇಂತಹ ಒಂದು, ತಾವು ಉಡುಪಿಯವರೇ, ಹಾಗಿದ್ದಾಗ ಸರ್ ಈಗಾಗಲೇ ಹೇಳಿದ್ರು ಇದಕ್ಕಿಂತ ವರ್ಸ್ಟ್ ಆಗಿರುವಂತಹ ಫೋಟೋಶೂಟ್ಗಳು ಅಲ್ಲಿ ನಡೆಯುತ್ತೆ ಅನ್ನುವಂಥದ್ದು, ಹೌದಾ? ಇತರ ಮತಗಳಲ್ಲಿ ಅಲ್ಲಿ ಭಕ್ತಿ ಎರಡು ಕೂಡ ಇದೆ, ಅದು ಮತಗಳು ಸರ್. ನಮ್ಮದ ಸ್ವಾತಂತ್ರ್ಯ ಅದು ತಪ್ಪಲ್ಲ. ನಾವು ವಿಚಾರಧಾರೆಗಳನ್ನು ನಮ್ಮ ಧರ್ಮ ಸ್ವೀಕಾರ ಮಾಡುವಂತದ್ದು. ಆದ್ರೆ ಈ ಕೃತ್ಯಗಳು ಏನಿದೆ, ಫೋಟೋಶೂಟ್ ಗಳಂತ ಕೃತ್ಯಗಳು, ಅದು ಸ್ವಾತಂತ್ರ್ಯ ಪದಕ್ಕೆ ಲಾಯಕಲ್ಲ, ಅದು ಸ್ವೇಚ್ಛೆ. ಅದಕ್ಕೆ ಕಡಿವಾಣ ಇರ್ಬೇಕು ಅಂತ. ಸ್ವಾತಂತ್ರ್ಯ ಸ್ವಾಗತ ಈ ರೀತಿಯ ನಡೆದ್ರೆ ಅದಕ್ಕೆ ನಾವು ಹಾಕ್ಬೇಕು. ಅಂತಹ ಕಡಿವಾಣ ನಮ್ಮ ಕೃಷ್ಣ ಮಠದಿಂದ ಈಗ ಹಾಕ್ತಾ ಇದ್ದಾರೆ. ಎಲ್ಲ ಕಡೆ ಅದು ಆದ್ರೆ ಒಂದಷ್ಟು ನಮ್ಮ ಯುವ ಜನಾಂಗಗಳಲ್ಲಿ ಕೂಡ ಒಂದು ಜಾಗೃತಿ ಮೂಡಬಹುದು ಅಂತ ಅನಿಸುತ್ತೆ ಅಲ್ವಾ? ಓಕೆ ಓಕೆ, ಎಸ್. ಇದು ಇನ್ನು ಮುಂದಕ್ಕೆ ಒಂದು ಬದಲಾವಣೆನ ತರುತ್ತೆ. ಬೇರೆ ದೇವಾಲಯಗಳಲ್ಲೂ ಕೂಡ ಇದನ್ನು ಅಳವಡಿಸಿಕೊಳ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ ಅಂತ ಅನ್ಕೊಳ್ತೀರಿ ಮೇಡಮ್? ಹಾಗಾದ್ರೆ ಈ ತರ ಮಾಡಬಾರ್ದು ಅಂತ ಮನೆಯವರು ಕೂಡ ತಿಳಿ ಹೇಳೋದು ಒಳ್ಳೆಯದು. ಫ್ಯಾಕ್ಟ್. ಎಸ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಕೊನೆಯದಾಗಿ ಮಹಿತೋಷಾಚಾರ್ಯ ಸರ್, ಎಸ್ ಸರ್, ಲಾಸ್ಟ್ ರಿಯಾಕ್ಷನ್. ಬಹುಶಃ ತಮ್ಮಿಂದ ಇಂಥ ಒಂದು ಬದಲಾವಣೆ, ಅವೇರ್ನೆಸ್ ಇನ್ನು ಮುಂದಕ್ಕೆ ಮುಟ್ಟುತ್ತೆ, ಸಿಗುತ್ತೆ ಬೇರೆ ಬೇರೆ ಇತರ ದೇವಾಲಯಗಳನ್ನು ಅಂತ ನಮ್ಮ ನಂಬಿಕೆ. ಏನ್ ಹೇಳ್ತೀರಾ ಸರ್, ಲಾಸ್ಟ್ ರಿಯಾಕ್ಷನ್? ಅದೇ ಪೂರ್ಣಿಮಾ ಮೇಡಮ್ ಅವರು ಹೇಳಿದ ಹಾಗೆ
ಅತಂತ್ರೆ ಮತ್ತೆ ಸ್ವೇಚ್ಛಾಚಾರ ಈ ಎರಡರ ವ್ಯತ್ಯಾಸ ಗೊತ್ತಾದ್ರೆ ಮತ್ತೆಲ್ಲ ಸಮಸ್ಯೆ ಆಗುತ್ತೆ, ಕರೆಕ್ಟ್ ಪರಿಹಾರ ಆಗುತ್ತೆ. ಕರೆಕ್ಟ್. ಇದು ಎಲ್ಲಿ ಆಯ್ತು ಅನ್ನೋದು ಸೆಕೆಂಡ್ರಿ, ಆದ್ರೆ ಇದು ಎಲ್ಲೂ ಆಗಬಾರ್ದದ್ದು ಆಗಿದೆ ಅನ್ನೋದು ವಿಚಾರ. ನಿಜ. ಇದನ್ನ ನೀವು ಗಟ್ಟಿಯಾಗಿ ಹೇಳ್ತಾ ಇದ್ದೀರಿ ಈ ಕಾರ್ಯಕ್ರಮದ ಮೂಲಕ. ನೀವು ಆಗ್ಲೇ ಅನೇಕ ಸಲ ಹೇಳಿದ್ರಿ ಇದನ್ನ ವಿರೋಧ ಮಾಡ್ಲಿಕ್ಕೆ ವಿಚಾರ ಏನಿದೆ ಇದರಲ್ಲಿ? ಹೌದಪ್ಪ, ಯಾವ ವಿಚಾರವೂ ಇಲ್ಲ. ಅವರು ಹೇಳಿದ್ರು ಇದು ದೇವಸ್ಥಾನ ಅಲ್ಲ, ಎಂಡೋಮೆಂಟ್ ಇದಲ್ಲವೇ ಅಲ್ಲ ದೇವಸ್ಥಾನ. ಎಂಡೋಮೆಂಟ್ ಆದ್ರೂ ಇದನ್ನ ಮಾಡ್ಲೇಬೇಕಾ ಅನ್ನೋದು ಪ್ರಶ್ನೆ. ಹೌದು, ಸ್ವಂತ ದೇವಸ್ಥಾನಗಳವರು ಮಾಡ್ಬೇಕು, ಎಂಡೋಮೆಂಟ್ ಅವರು ಮಾಡ್ಬೇಕು. ಇದು ಎಲ್ಲಿಯೂ ಆಗಬಾರದು ಕೆಲಸಗಳ ಇಲ್ಲಿ ಎಲ್ಲಿಯೂ ಆಗಬಾರದು, ಇಲ್ಲೂ ಆಗಬಾರ್ದು, ಎಲ್ಲೂ ಆಗಬಾರ್ದು. ಇದು ವಿಚಾರ ಅನ್ನೋದು. ಮತ್ತೆ ಭಾರತೀಯ ಸಂಸ್ಕೃತಿಗೆ ನಾವು ಬೆಲೆ ಕೊಡದಿದ್ರೆ ಮತ್ತೆ ಏನು ಮಾತಾಡಿ ಏನು ಪ್ರಯೋಜನ ಈ ದೇಶದಲ್ಲಿದ್ದು? ಈ ಹಿನ್ನೆಲೆಯಲ್ಲಿ ಸಂಸ್ಕಾರ ಅನ್ನೋದು ಎಲ್ಲಾ ರೀತಿಯಲ್ಲೂ ಉಳಿಬೇಕು. ಮನೆಯಲ್ಲಿ ಹಿರಿಯರು ಕಿರಿಯರಿಗೆ ಹೇಳ್ಬೇಕು, ಗೊತ್ತಿಲ್ಲದವರು ಗೊತ್ತಿದ್ದವರಿಗೆ ಹೇಳ್ಬೇಕು. ನಾವು ಅವರು ಅಂತಲ್ಲ. ಹಾಗಾಗಿ ಇದು ನಮ್ಮ ದೇಶದ ಅಸ್ಮಿತೆ ಉಳಿಬೇಕಾದ್ರೆ ಈ ಸಂಸ್ಕಾರಗಳನ್ನ ನಾವು ಉಳಿಸ್ಕೊಳ್ಳೇಬೇಕು ಅನ್ನೋದನ್ನ ಹೇಳ್ತಾ, ಆದಷ್ಟು ದೇವರ ನಂಬಿಕೆ ಬೆಳೆಸಿ ಅಂತ ನಾನು ಹೇಳುದು. ನಂಬಿಕೆ ಬೆಳೆದ್ರೆ ಈ ತರ ಎಲ್ಲ ಆಗುದಿಲ್ಲ. ನಮಗೆ ಒಂಚೂರು ಹಿಂಜರಿಕೆ ಆಗತ್ತೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ. ಭಗವಂತನಲ್ಲಿ ಇರ್ಲಿ, ಬೇರೆ ಕಡೆಗೆ ಹೋಗಿ ಪ್ರೇಮ ನಿವರ್ಧನ ಇರ್ಲಿ, ಅಲ್ಲಿ ಭಗವಂತ ಶರಣಾಗತಿಯನ್ನ ಬೇಡ್ಕೊಂಡು ಬರ್ಲಿ ಅಂತ ಹಾಗೆ ಬರುವವರು ಅಲ್ಲಿ ಇರುವವರಲ್ವಾ, ಅದಕ್ಕಾದ್ರೂ ಕರೆಕ್ಟ್. ಎಸ್ ಮೇಡಮ್, ಎಸ್, ಬ್ಯೂಟಿಫುಲ್. ಎಸ್, ಲಾಸ್ಟ್ ಎಕ್ಷನ್ ಸರ್. ಡಾಕ್ಟರ್ ಬಿ ಗೋಪಾಲಾಚಾರ್ಯ ಸರ್, ಒಳ್ಳೆಯ ನಿರ್ಧಾರವನ್ನ, ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿದ್ದೀರಿ. ಎಸ್, ಹಾಗಿದ್ದಾಗ ಇನ್ನು ಮುಂದಕ್ಕೆ ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಬರುತ್ತೆ ಅನ್ನುವಂಥ ನಂಬಿಕೆ. ಲಾಸ್ಟ್ ಎಕ್ಷನ್ ಸರ್. ಎಸ್ ಸರ್. ಒಂದು ಎಲ್ಲ ದೇವಸ್ಥಾನಗಳು ಕೂಡ ಕಡ್ಡಾಯವಾಗಿ ಕೆಲವು ಸಂವಿಧಾನಗಳನ್ನ ಗಟ್ಟಿಯಾಗಿ ಮಾಡ್ಕೋಬೇಕು. ಹೇಗೆ ದೇವಸ್ಥಾನದ ಮುಂಭಾಗದಲ್ಲಿ ಕೆಲವು ಈ ದೇವಸ್ಥಾನದ ನಿಯಮಗಳು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹಾಕಿರ್ತಾರೋ, ಹಾಗೆ ರಥಬೀದಿಯಲ್ಲೂ ಇನ್ನು ಕೆಲವೊಮ್ಮೆ ಇಂತಹ ನಿಯಮಗಳಿಗೆ ಇಲ್ಲ ಅವಕಾಶವಿಲ್ಲ ಅಂತ ಕಡ್ಡಾಯವಾಗಿ ಕೆಲವು ಸೂಚನೆ ಕೊಡುವಂತಹ ದುರಂತದ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಉದಾಹರಣೆಗೆ ರಥಬೀದಿಯಲ್ಲಿ ಸಿಗರೇಟ್ ಸೇದಬಾರ್ದು, ಕಂಡಲ್ಲಿ ಉಗುಳಬಾರ್ದು, ಈ ತರದ ವಿಡಿಯೋ ಮಾಡಬಾರ್ದು, ಇವೆಲ್ಲ ಇನ್ನು ಹಾಕುವಂತಹದ್ದು. ಯಾಕೆಂದ್ರೆ ಇದು ಜನರಿಗೆ ತಿಳಿಸುವಂತಹ ಒಂದು ದೌರ್ಭಾಗ್ಯ ಬಂದಿದೆ. ಮತ್ತೆ ಎಲ್ಲ ನಮ್ಮ ಸಂತರು, ಈ ನಾಡಿನ ಎಲ್ಲ ಸಂತರು ಕೂಡ ಇದಕ್ಕೊಂದು ನಿಯಮವನ್ನ ಮಾಡಬೇಕು. ಹೇಗೆ ನಮ್ಮ ದೇಶಕ್ಕೆ ಒಂದು ಪವಿತ್ರವಾದ ಸಂವಿಧಾನವಿದೆಯೋ ಹಾಗೆ ದೇವಸ್ಥಾನಗಳಿಗೂ ಒಂದು ಸಂವಿಧಾನ ಗುರುಪೀಠಗಳಿಂದ ಅದು ನಿರ್ಣಯವಾಗಬೇಕು. ಇದು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಅಪರಾಧ ಅಂತ ರೀತಿಯಲ್ಲಿ ಕಡ್ಡಾಯವಾಗಿ ಎಲ್ಲ ದೇವಸ್ಥಾನಗಳು ತಮ್ಮ ಫಲಕಗಳಲ್ಲಿ ದೇವಸ್ಥಾನದ ಈ ನಿಯಮಗಳು ಅಂತ ಮುಂದೆ ಇಂತಹ ಬರಬಾರ್ದು. ಈಗ ನೋಡಿ, ಇದೆಲ್ಲ ಈ ಶೂಟಿಂಗ್ ಇದೆಲ್ಲ ಯಾರಿಗೂ ಕಲ್ಪನೆ ಇರಲಿಲ್ಲ, ಇದು ಬಂದು ಇನ್ನು ಮುಂದೆ ಈ ರೀತಿಯ ದುರಂತಗಳು ಏನು ಬರಬಹುದು ಅಂತ ಮೊದಲು ಯೋಚನೆ ಮಾಡಿ ಇದನ್ನ ಹಾಕ್ಬೇಕು. ಬಹಳ ದುರಂತಕ್ಕೆ ಕಾರಣ ಏನಂದ್ರೆ, ನೀವು ಆಗಿಂದ ವೈ ಅಂತ ಕೇಳ್ತಾ ಇದ್ರಿ, ಇದು ನಮ್ಮ ಶಿಕ್ಷಣದ ಕೊರತೆ. ಇದು ನಮ್ಮ ಯಾವುದೇ ಪಠ್ಯ ಪುಸ್ತಕದಲ್ಲಿ ದೇವಸ್ಥಾನಗಳ ಪಾವಿತ್ರ್ಯ, ರಥಬೀದಿಯ ಪಾವಿತ್ರ್ಯ, ತಂದೆ ತಾಯಿಗಳಿಗೆ ಕೊಡುವ ಗೌರವ, ಇದು ಯಾವ ಸಬ್ಜೆಕ್ಟ್ ಅಲ್ಲೂ ಇಲ್ಲದೆ ಇರೋದೇ ಇದೆಲ್ಲವೂ ಕೂಡ ದುರಂತಕ್ಕೆ ಕಾರಣ. ಅದಕ್ಕೆ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಇದನ್ನ ನಾವು ತಿಳಿ ಹೇಳಬೇಕು. ನಮಗೆ ಗೊತ್ತಿದ್ದವರಿಗೆ ತಿಳಿ ಹೇಳುವ ಮೂಲಕ ಇದನ್ನ ನಾವು ಒಂದು ಸ್ವಚ್ಛ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಪುತ್ತಿಗೆ ಶ್ರೀಗಳವರ ಒಂದು ಘೋಷಣೆ, ಸುಂದರ ಉಡುಪಿ ಕೃಷ್ಣನ ಉಡುಪಿ ಅಂತ. ಸುಂದರ ಅಂತಂದ್ರೆ ಕಸ ಗುಡಿಸಿ ಸ್ವಚ್ಛ ಮಾಡೋದು ಮಾತ್ರವಲ್ಲ, ಈ ವಿಕೃತಗಳನ್ನ ದೂರ ಮಾಡುವುದು. ಇದು ಯಾವ ವಿಕೃತಗಳು ಸಮಾಜವನ್ನ ವಿಕಾರಗೊಳಿಸುವ ವಿಕೃತಗಳು ಇರಬಾರ್ದು, ಅದು ಸುಂದರ ಉಡುಪಿ. ಹಾಗೆ ಎಲ್ಲ ಸಮಗ್ರ ನಮ್ಮ ನಾಡಿನ ಎಲ್ಲಾ ದೇವಸ್ಥಾನಗಳು, ದೇವಸ್ಥಾನಗಳ ಒಂದು ಪರಿಸರ ಅದು ಸಂರಕ್ಷಣೆ ಆಗಬೇಕು. ಅದು ನಮ್ಮ ಧರ್ಮದ ಮೇಲೆ ಇರುವಂತಹ ಗೌರವ. ಅದನ್ನ ನೀವು ಚಾನೆಲ್ಗಳ ಮೂಲಕ ಇದನ್ನ ಮಾಡಿದಾಗ ಒಂದು ಅವೇರ್ನೆಸ್ ಎಲ್ಲರಲ್ಲೂ ಮೂಡ್ತದೆ. ಈಗ ನೋಡಿ, ನೀವು ಮಾಡಿದ ಕಾರ್ಯ ಎಷ್ಟೋ ಜನ ಇದನ್ನ ನೋಡಿ ಪರಿವರ್ತನೆ ಆಗೋರು ಇರ್ತಾರೆ. ಪರಿವರ್ತನವೇ ಆಗಲ್ಲ ಅಂತವರಿಗೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ತಿಳಿದು ಅಯ್ಯೋ ನಾವು ಈ ತರ ಮಾಡ್ತಾ ಇದ್ದೀವಿ ಅಂತ ಇನ್ನು ಮುಂದೆ ಶೂಟಿಂಗ್ ಮಾಡೋರು ಹಿಂದೆ ಸರಿತಾರೆ ಅಂತ ಒಳ್ಳೆ ಕಾರ್ಯವನ್ನ ಮಾಡಿದ್ದೀರಿ. ಹಾಗೆ ಇಡೀ ಜನ ಕೈ ಜೋಡಿಸಿದಾಗ ಯಾವುದೂ ಇದಕ್ಕೆ ಅಸಾಧ್ಯ ಇಲ್ಲ.
ಎಲ್ಲವೂ ಸರ್ಕಾರ ಮಾಡಬೇಕು ಅಂತ ಅನ್ನಬಾರದು. ಇದೆಲ್ಲ ನಾವು ಪ್ರಜೆಗಳು ನಾವು ಮಾಡಿ ಇದನ್ನ ಸ್ವಚ್ಛ ವಾತಾವರಣವನ್ನ ಉಳಿಸ್ಕೋಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಸ್ ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ಣಿಮಾ ಸುರೇಶ್ ಅವರು, ವಿಶ್ವ ಹಿಂದೂ ಪರಿಷತ್, ಅಂಡ್ ಡಾಕ್ಟರ್ ಬಿ ಗೋಪಾಲಾಚಾರ್ಯ ಸರ್, ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನ ಇದರ ಡೈರೆಕ್ಟರ್, ಅಂಡ್ ಮಹಿತೋಷ್ ಆಚಾರ್ಯ, ಮೂವರು ಗಣ್ಯ ವ್ಯಕ್ತಿಗಳು ಕೂಡ ಜಾಯ್ನ್ ಆಗಿದ್ದೀರಿ. ಮಠದ ಪ್ರತಿನಿಧಿಯಾಗಿ ಮಹಿತೋಷ್ ಆಚಾರ್ಯ ಅವರು ಕೂಡ. ಸರ್ ಥ್ಯಾಂಕ್ ಯು, 3 ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾಕಂದ್ರೆ ಒಂದು ಗ್ರೇಟ್ ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿದ್ದೀರಿ ಉಡುಪಿ ಮಠ. ಸೊ ಹಾಗಿದ್ದಾಗ ಇದು ಮತ್ತಷ್ಟು ದೇವಾಲಯಗಳಲ್ಲಿ ಅವರ ಆಡಳಿತ ಮಂಡಳಿಗಳು ಈ ಒಂದು ವಿಚಾರವನ್ನು ಗಮನಿಸಿ ಅವರು ಕೂಡ ಇದನ್ನು ಸ್ಟ್ರಿಕ್ಟ್ ಆಗಿ, ಬಹುಶಃ ಅವರು ಕೂಡ ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ಳುವಂಥದ್ದೇನಿಲ್ಲ, ಇದನ್ನು ನೋಡುವಂತಹ ಫೋಟೋಗ್ರಾಫರ್ಸ್ ಜೊತೆಗೆ ಏನು ಮದುವೆ ಆಗುವಂಥವರು ಇದ್ದಾರೆ ನೋಡಿ, ಅವರು ಕೂಡ ಸ್ವಲ್ಪ ನಮ್ಮ ಧರ್ಮದ ಬಗ್ಗೆ ತಿಳಿದ್ರೆ, ನಮ್ಮ ನಂಬಿಕೆಗಳ ಬಗ್ಗೆ ತಿಳಿದುಕೊಂಡ್ರೆ ಯಾರಿಗೂ ಕೂಡ ನೋಟಿಸ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ಇದೇ ನಿಜವಾಗ್ಲೂ ಕೂಡ ನಮ್ಮ ಗೋಪಾಲ್ ಸರ್ ಹೇಳಿದಾಗೆ, ನಮ್ಮ ಮಹಿತೋಷ್ ಅವರೆಲ್ಲ ಹೇಳಿದಾಗೆ, ಪೂರ್ಣಿಮಾ ಮೇಡಮ್ ಹೇಳಿದಾಗೆ, ಅಂದರೆ ನಮ್ಮ ಶಿಕ್ಷಣ ಕೊರತೆ ಇದೆ, ನಮ್ಮ ನಂಬಿಕೆಯಲ್ಲಿ ನಮ್ಮ ಧರ್ಮ ಶಿಕ್ಷಣ ಕೊರತೆ ಇದೆ. ಹಾಗಿದ್ದಾಗ ಇಂತಹ ವಿಕೃತ ಮನಸ್ಥಿತಿಗಳು ಬರುವಂಥದ್ದು. ಸೊ ಇದು ನೇರವಾಗಿ ಇನ್ನು ಮುಂದಕ್ಕೆ ನಿಲ್ಲಬೇಕು. ಪವಿತ್ರ ಕ್ಷೇತ್ರಗಳಲ್ಲಿ, ಪುಣ್ಯ ಕ್ಷೇತ್ರಗಳಲ್ಲಿ ಇಂತಹ ವಿಕೃತಿಗಳು ಯಾವತ್ತೂ ಕೂಡ ಆಗಬಾರ್ದು. ಇಂತಹ ಪ್ರೇಮ ಸಲ್ಲಾಪದ ಫೋಟೋಗಳು, ಫೋಟೋಶೂಟ್ಗಳು, ವಿಡಿಯೋಗಳು ಮಾಡಬೇಕು ಅಂತ ಬಂದಾಗ ನೇರವಾಗಿ ಬೀಚ್ ಇದೆ, ಮಾಲ್ಗಳಿವೆ, ಬೇರೆ ಬೇರೆ ರೆಸಾರ್ಟ್ಗಳಿವೆ, ಅಲ್ಲಿಗೆ ಹೋಗಿ ದಯಮಾಡಿ ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಬಂದು ಅದರ ಪವಿತ್ರತೆಯನ್ನು ಹಾಳು ಮಾಡಬೇಡಿ. ಇದನ್ನೇ ಪ್ರಮುಖರು ಕೂಡ ಕೇಳ್ತಾ ಇರುವಂಥದ್ದು. ಇನ್ನು ಇತರ ದೇವಾಲಯಗಳು ಕೂಡ ಇದನ್ನು ಗಮನಿಸ್ತಾ ಇದೆ. ಸೊ ಅವರು ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನು ತಾವುಗಳು ಕೂಡ ತೆಗೆದುಕೊಳ್ತೀರಿ, ಆ್ಯಂಡ್ ಸ್ಟ್ರಿಕ್ಟ್ ಆಗಿರುವಂಥ ಆ್ಯಕ್ಷನನ್ನು ತೆಗೆದುಕೊಳ್ತೀವಿ ಅನ್ನುವಂಥ ನಂಬಿಕೆ ಇದೆ. ಸೊ ಜೊತೆಗೆ ಒನ್ಸ್ ಅಗೇನ್ ಸಾರಿ, ಬಹಳಷ್ಟು ಕರೆಗಳು ಬರ್ತಾ ಇದೆ, ಸಮಯದ ಭಾವ ತುಂಬಾ ಇದೆ. ಹಾಗಿದ್ದಾಗ ಕರೆಗಳನ್ನು ಇನ್ನು ಮುಂದಕ್ಕೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಿ ಅಂತ ಹೇಳ್ತಾ, ಆ್ಯಂಡ್ ಧನ್ಯವಾದಗಳು ಮೂವರು ಗಣ್ಯ ವ್ಯಕ್ತಿಗಳು ಕೂಡ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.